ನಮಸ್ಕಾರ. ಕಲಾ ಜಗತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಕನ್ನಡದ ಅತ್ಯಂತ ಹಿರಿಯ ನಟಿ ಮತ್ತು ಬಹುಭಾಷಾ ಕಲಾವಿದೆ, ಜೊತೆಗೆ ಎಲ್ಲ ಕಲಾ ಪ್ರಕಾರಗಳಲ್ಲೂ ಕೂಡ ಒಬ್ಬ ಅದ್ಭುತ ಯಶಸ್ಸನ್ನು ಪಡೆದಂಥ ಪಂಕಜ ರವಿಶಂಕರ್ ಅವರು ಈ ದಿವಸ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಮೇಡಮ್. ನಮಸ್ಕಾರ ಸರ್. ಎಸ್, ಪಂಕಜ ರವಿಶಂಕರ್ ಅವರು ಬಾಲ ನಟಿಯಾಗಿ ಈ ಒಂದು ರಂಗಭೂಮಿಗೆ ಪ್ರವೇಶ ಮಾಡಿದವರು. ಅದರಲ್ಲೂ ಕೂಡ ರಂಗಭೂಮಿಯ ಮೂಲಕನೇ ಅವರ ಪ್ರವೇಶ ಕೂಡ ಆಯಿತು. ಬಾಲ ನಟಿಯಾಗಿ ಅವರು ನಾಟಕ ತಂಡದಲ್ಲಿ ಸೇರಿಕೊಳ್ತಾರೆ. ಅವರು ಮೊದಲಾಗಿ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ತನ್ನ ಬಾಲ ಕಲಾವಿದೆಯಾಗಿ ಅವರು ಪ್ರವೇಶ ಮಾಡುವಂಥದ್ದು. ಆನಂತರ ಉತ್ತರ ಕರ್ನಾಟಕದಾದ್ಯಂತ ಅನೇಕ ನಾಟಕ ಸಂಘಗಳಲ್ಲಿ ಅವರು ಪಾತ್ರಧಾರಿಯಾಗಿ ಭಾಗವಹಿಸ್ತಾರೆ. ಮತ್ತು ಆ ನಂತರದ ಅವಧಿಯಲ್ಲಿ ಅವರು ಒಬ್ಬ ಸಿನಿಮಾ ಕಲಾವಿದೆಯಾಗಿ ಕೂಡ, ಮತ್ತು ಇವತ್ತಿನ ಸಂದರ್ಭಕ್ಕೆ ಬಂದಾಗ ಧಾರಾವಾಹಿಗಳು, ಸೀರಿಯಲ್ಗಳು ತುಂಬ ಪಾಪ್ಯುಲರ್. ಎಸ್, ನೀವು ಈಗಾಗಲೇ ನೋಡಿರ್ಬೋದು, ಮಿಥುನ ರಾಶಿ, ನೇತ್ರಾವತಿ ಅಂತ ಇವಾಗ ಬರ್ತಾ ಇರುವಂಥ, ಪ್ರಸಾರ ಆಗ್ತಾ ಇರುವಂಥ ಸೀರಿಯಲ್ನಲ್ಲಿ ಕೂಡ ಪ್ರಮುಖ ಪಾತ್ರದಲ್ಲಿ ಪಂಕಜ ರವಿಶಂಕರ್ ಅವರು ಅಲ್ಲೇ ಪಾತ್ರಧಾರಿಯಾಗಿದ್ದಾರೆ. ಎಸ್, ಅವರ ನಾಟಕದ ಸಂದರ್ಭದಲ್ಲೇ ನಾನು ಉಲ್ಲೇಖ ಮಾಡೋದಿದ್ದರೆ ದುರ್ಯೋಧನನ ಪಾತ್ರ, ಭೀಮ, ರಾವಣ, ಆಂಜನೇಯ, ದ್ರೌಪದಿ, ಕುಂತಿ ಮೊದಲಾದ ಪಾತ್ರಗಳನ್ನು ಮಾಡಿದವರು. ಸಿನಿಮಾ ರಂಗಕ್ಕೆ ಬಂದಾಗ ಸುಮಾರು 300 ಸಿನಿಮಾಗಳಲ್ಲೇ ಪಂಕಜ ರವಿಶಂಕರ್ ಅವರು ಪಾತ್ರ ವಹಿಸಿದ್ದಾರೆ. ದರ್ಶನ್ ಅವರ ಜೊತೆಗೆ ಗಜ ಸಿನಿಮಾದಲ್ಲಿ, ಯಶ್ ಅವರೊಂದಿಗೆ ಲಕ್ಕಿ ಸಿನಿಮಾದಲ್ಲಿ ಉಪೇಂದ್ರ ಅವರ ಜೊತೆಗೆ ರಕ್ತ ಕಣ್ಣೀರು, ಮತ್ತು ಈ ರೀತಿಯಾಗಿ ಅನೇಕ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಹೊಸ ಕಾಲದ ನಾಯಕ ನಟರ ಜೊತೆಗೆ ಕೂಡ ನಟಿಸಿದವರು. ಮತ್ತು ಒಬ್ಬ ಕೇವಲ ಸಿನಿಮಾ ಅಥವಾ ಕೇವಲ ರಂಗಭೂಮಿ ಮಾತ್ರ ಅಲ್ಲ, ಸಾಮಾಜಿಕ ಚಟುವಟಿಕೆಯಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ಅವರು ತೊಡಗಿಸಿಕೊಂಡಿದ್ದಾರೆ. ಅದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಂಘಟನೆಗಳಿರ್ಬೋದು, ಅಥವಾ ಕಲಾವಿದರ ಸಂಘಟನೆ ಇರ್ಬೋದು, ಅಥವಾ ರೈತ ಸಂಘಟನೆ. ಇವತ್ತು ಅವರು ರೈತ ಸಂಘದ ಸಿರುಸೇನೆ ವಿಭಾಗದ ಕರ್ನಾಟಕ ರಾಜ್ಯ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾಟಕ ಅಕಾಡೆಮಿಯ ಸದಸ್ಯರಾಗಿ 3 ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಅವರ ಸಾಧನೆಗಾಗಿ ಅನೇಕ ಪುರಸ್ಕಾರಗಳು ಅವರನ್ನು ಹುಡುಕಿಕೊಂಡು ಬಂದಿದೆ. ಅದು ಕಿತ್ತೂರು ರಾಣಿ ಪ್ರಶಸ್ತಿ ಇರ್ಬೋದು, ಕೆಂಪೇಗೌಡ ಪ್ರಶಸ್ತಿ ಇರ್ಬೋದು, ಅಥವಾ ವಿದೇಶದ ರಾಜ್ಯೋತ್ಸವ ಪ್ರಶಸ್ತಿಗಳು, ಜೊತೆಗೆ ಮದರ್ ತೆರೇಸಾ ಯೂನಿವರ್ಸಿಟಿಯ ಡಾಕ್ಟರೇಟ್ ಪದವಿ ಇರ್ಬೋದು. ಈ ರೀತಿಯಾಗಿ ಅವರಿಗೆ ಅನೇಕ ಪುರಸ್ಕಾರಗಳು ಅವರ ಅರ್ಹತೆಗೆ ತಕ್ಕದಾಗಿ ಅವರಿಗೆ ಬಂದಿದೆ. ಅದಕ್ಕೆ ನಾನು ಮತ್ತೊಮ್ಮೆ ಅಭಿನಂದಿಸಬೇಕಾಗುತ್ತೆ ಸಮಸ್ತ ಕರಾವಳಿ ಜನತೆಯ ಪರವಾಗಿ, ಕನ್ನಡ ಜನತೆಯ ಪರವಾಗಿ, ತುಳುವಿನ ಜನತೆಯ ಪರವಾಗಿ. ಬಹುಭಾಷಾ ನಟಿ ಅಂತ ಹೇಳಿದೆ ನಾನು. ತಮಿಳು, ತೆಲುಗು, ಮಲಯಾಳಿ, ಮರಾಠಿ ಎಲ್ಲ ಭಾಷೆಯನ್ನು ಚೆನ್ನಾಗಿ ಮಾತಾಡಬಲ್ಲರು ಕೂಡ. ತುಳುವಿನಲ್ಲಿ ಕೂಡ 35 ಬರ್ಬೋದು. ತುಳುವಿನಲ್ಲಿ ಕೂಡ 35 ವರ್ಷಗಳ ಮೊದಲು ಮಂಗಳೂರಿನಲ್ಲಿ ಪರಬನ ಮದುವೆ ಅನ್ನುವಂಥ ಪನ್ಪಿನಂಚಿತನ ನಾಟಕ ಆಡಲ ಅವ್ರ ಪಾತ್ರ ಮಂತದೇರು. ಸೊ ಕೇವಲ ನಟಿ ಮಾತ್ರ ಅಲ್ಲ, ಒಳ್ಳೆ ಹಾಡುಗಾರ್ತಿ, ಸಿಂಗರ್, ಆ ಜೊತೆಗೆ ಒಬ್ಬ ಡ್ಯಾನ್ಸ್ ಕಲಾವಿದೆ ಕೂಡ. ಅದು ಕ್ಲಾಸಿಕಲ್ ಡ್ಯಾನ್ಸ್ ಇರ್ಬೋದು, ಅಥವಾ ಇವತ್ತಿನ ಸಿನಿಮಾಕ್ಕೆ ಬೇಕಾದಂಥ ಡ್ಯಾನ್ಸ್ ಇರ್ಬೋದು, ಎಲ್ಲ ಪ್ರಕಾರದಲ್ಲಿ ತೊಡಗಿಸಿಕೊಂಡಿರುವಂಥ ಮತ್ತು ಒಳ್ಳೆಯ ವಾಯ್ಸ್ ಆರ್ಟಿಸ್ಟ್ ಕೂಡ ಅಲ್ವಾ, ಬೇರೆಯವ್ರಿಗೆ ವಾಯ್ಸ್ ಕೊಡ್ತಾರೆ. ಸೊ ಒಂದು ಪರಿಪೂರ್ಣವಾದಂಥ ಕಲಾವಿದೆ ಪಂಕಜ ರವಿಶಂಕರ್ ಅವರು. ನಾನು ಮೇಡಮ್ ಮಾತನಾಡುವ ಸಂದರ್ಭದಲ್ಲಿ ಎಲ್ಲರೂ ಕೇಳುವಂಥದ್ದು, ನಿಮಗೆ ಈ ಒಂದು ನೀವು ಬಾಲ್ಯದಲ್ಲಿ ನಿಮ್ಮ 6ನೇ ವರ್ಷದಲ್ಲಿ ನೀವು ರಂಗಭೂಮಿಗೆ ಬರ್ತೀರಿ. ಯಾವ ಪ್ರೇರಣೆ, ಏನು ಕಾರಣ, ಯಾರು ತಂದರು, ಯಾರು ಕರ್ಕೊಂಡು ಬಂದರು? ನಾನು ಒಂದು ತುಂಬ ಕುಟುಂಬದಿಂದ ಬಂದಂತ ಹೆಣ್ಮಗಳು. ನನ್ನ ತಂದೆ ಜಮೀನ್ದಾರರು ಚಾಮರಾಜನಗರದಲ್ಲಿ. ಆಗಿನ ಕಾಲದಲ್ಲಿ ಕಲೆಗೆ ಹೋಗೋರ್ನ ನಾಟಕದವರು ಅಂದ್ರೆ ಒಂದು ಕೀಳು ಭಾವನೆ ಇತ್ತು. ಸ್ವಲ್ಪ ಒಂದಂತರ ಡಿಸ್ಟೆನ್ಸ್. ಹೆಣ್ಮಕ್ಳನ್ನ ಕಲೆ ಜೀವನದಲ್ಲಿ ಗುರ್ಸೋದು ಹೇಗಿತ್ತು ಅಂದ್ರೆ, ಇವಳ ಕಲಾವಿದೇನ, ನಾಟಕದವಳು ಇವಳೇನ್ ಬಿಡು ಅನ್ನೋ ತರ ಇತ್ತು. ಆದ್ರೆ ನಮ್ಮ ಫಾದರು ನನ್ಗೆ ತುಂಬಾ ರಿಸ್ಟ್ರಿಕ್ಷನ್ ಇತ್ತು ಮನೇಲಿ. ನಮ್ಮ ತಾಯಿಗೆ ನನ್ನ ಮಗಳು ಏನಾದ್ರು ಒಂದು ಸಾಧನೆ ಮಾಡ್ತಾಳೆ ಅಂತ ಹೇಳಿ ನಮ್ಮಮ್ಮ ನನ್ನನ್ನು ಸಂಗೀತಕ್ಕೆ, ಡ್ಯಾನ್ಸ್ಗೆ ಎಲ್ಲದಕ್ಕೂ ಕಳಿಸೋರು. ಎಲ್ಲೋದ್ರೂ ಎಲ್ಲಾದ್ರೂ ರೆಕಾರ್ಡ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾ ನಿಂತ್ಬಿಡ್ತಿದ್ದೆ ರೋಡಲ್ಲಿ ಚಿಕ್ಕಳಿದ್ದಾಗ. ಇವಳಲ್ಲಿ ಏನೋ ಒಂದು ಪ್ರತಿಭೆ ಇದೆ ಅಂತ ಹೇಳಿ ನಮ್ಮ ತಾಯಿ ನನಗೆ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಒಂದ್ಸರಿ ನಾನು ಗುಬ್ಬಿ ಕಂಪ್ನಿ ಚಾಮರಾಜನಗರಕ್ಕೆ ಬಂದಾಗ, ಆ ಗುಬ್ಬಿ ಕಂಪ್ನಿಯಲ್ಲಿ ನನ್ನನ್ನ ಕರೆಸಿ ಚನ್ನಬಸಪ್ಪನವರು ಒಂದು ಮಗು ಪಾತ್ರ, ಬಾಲ ಕಲಾವಿದೆ, ಪುಟ್ದಾಗ ಮಾತಾಡ್ತಾಳೆ, ಚೆನ್ನಾಗಿ ಚುರುಕಿದಾಳೆ ಅಂತ ಹೇಳಿ ಅವರು ಅಪ್ಪಾಜಿಯವರು, ಚನ್ನಬಸಪ್ಪ ಅಪ್ಪಾಜಿಯವರು ನನ್ನ ಕೈಲಿ ಪಾತ್ರ ಮಾಡಿಸಿದ್ರು. ಆ ಟೈಮಲ್ಲಿ ಶ್ರುತಿ ಅವ್ರ ತಂದೆ ತಾಯಿ ಅಲ್ಲಿ ಪಾತ್ರ ಮಾಡ್ತಾ ಇದ್ರು.
ಇಬ್ರು. ಲವಾಕುಶ ನಾಟಕದಲ್ಲಿ ರಾಧಾ ರುಕ್ಮಿಣಿ ಅಂತ ಅವರಿಬ್ರು ಒಂದೇ ತರ ಇದ್ರು. ಅವರಿಬ್ರು ಲವಾಕುಶನ್ ಪಾರ್ಟ್ ಮಾಡೋರು. ನಾನು ಅದ್ರಲ್ಲಿ ಅವ್ರ ಮಗಳ ಪಾತ್ರ ಬಾಲ ಕಲಾವಿದೆಗೆ, ಬಾಲ ಆಂಜನೇಯನ್ ಪಾತ್ರ, ಅದು ಇದು ಅಂತೆಲ್ಲ ಮಾಡ್ತಾ ಇದ್ದೆ. ಅವರೆಲ್ಲ ಅನ್ನೋರು ನಮಗ್ ಕೊಟ್ಬಿಡಿ ಮಗುನ ದತ್ತು ಸಾಕ್ತೀವಿ ಅಂತ. ನಮ್ ತಂದೆ ನಾನು ರಾತ್ರಿ ಮನೆಗೆ ಹೋದ್ರೆ ಸಖತ್ ಹೊಡಿಯೋರು. ನನ್ ಮರ್ಯಾದೆ ಕಳಿತೀಯ ನಾಟಕಕ್ಕೆ ಹೋಗಿ, ನಾವು ತುಂಬ ಕುಟುಂಬದವ್ರು ಮರ್ಯಾದೆ ಕಳಿತೀಯ ನೀನು ಅಂತ ಹೇಳಿ ಇಷ್ಟು ದಪ್ಪ ಕಾಲಿಗೆ ಕೊಂಟಾಕ್ಬಿಟ್ಟಿದ್ರು ನನಗೆ. ಹೆಂಗ್ ಹೋಗ್ತೀನಿ ನೀನು ಹೊರಗಡೆ ಹೋಗು ಅಂತ. ಆದ್ರೆ ನಾವು ಯಾಕೆಂದ್ರೆ 4 ಜನ ಹೆಣ್ಮಕ್ಳು, ಅಂದ್ರೆ ಒಂದು ಭಾರಿ ಸವಾಲಿನ ಏನು ಸನ್ನಿವೇಶ ಇತ್ತು. ಹೌದು 4 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ಅದರಲ್ಲಿ ನಮ್ಮ ಫ್ಯಾಮಿಲಿಲಿ ನಮ್ಮ ಖಾನ್ದಾನದಲ್ಲೇ ಯಾರು ಇಲ್ಲ, ಈ ನಾಟಕದ ಫೀಲ್ಡ್ ಅಲ್ಲೇ ಇಲ್ಲ. ಅದೇನೋ ಕಲಾಕ್ಷೇತ್ರಕ್ಕೆ ಬಂದವರು ಯಾರು ಇಲ್ಲ. ಅದೇನೋ ನನ್ಗೆ ಭಗವಂತ ನಮ್ಮಮ್ಮ ಕೊಟ್ಟ ಮಾರ್ಗದರ್ಶನ. ನಮ್ಮ ತಾಯಿ ಹೇಳೋರು, ನೀ ಎಲ್ಲೇ ಹೋಗು, ನಿನ್ ನಾಲ್ಗೆ, ನಿನ್ ಸೆರಗು, ನಿನ್ ಕಚ್ಚೆ ಭದ್ರ ಇಟ್ಕೋ, ನಿಂತನ ನೀ ಬಿಟ್ಕೊಡ್ಬೇಡ, ನೀ ಎಲ್ಲೋದ್ರೂ ನೀ ಗೆಲ್ತೀಯ ಹೋಗು ಅಂತ ಹೇಳೋರು. ಬಟ್ ನಾನು ಇವತ್ತೂ ಹೇಳ್ತೀನಿ ಸರ್, ನಾನು ಯಾವ ಮುಖ್ಯಮಂತ್ರಿ ಆಗ್ಲಿ ಯಾವ ಪ್ರಧಾನ ಮಂತ್ರಿಗೂ ನಡ್ಗಲ್ಲ. ಏನೋ ಒಂದು ಪವರ್ ಇದೆ ನನಗೆ, ಚೆನ್ನಮ್ಮಂತ. ಆಮೇಲೆ ನನಗೆ 7th ಸೆನ್ಸು, ಮುಂಚೆ ಇದು ಹಿಂಗಾಗುತ್ತೆ ಅನ್ನೋದು ಒಂದು ಪವರ್ ನನಗೆ ಗೊತ್ತಾಗ್ತಾ ಇರುತ್ತೆ ಸರ್. ಅಲ್ಲಿ ಅದೊಂದು ಪವರ್ ಕೊಟ್ಟಿದ್ದಾನೆ ಭಗವಂತ. ಆಮೇಲೆ ನಾನು ಯಾವಾಗಲೂ ಮನೇಲಿ ಹನುಮ ಚಾಲೀಸು, ರಾಮ ತಾರಕ ಮಂತ್ರ, ಪಂಚಾಕ್ಷರಿ ಮಂತ್ರ, ನೀವು ಯಾವುದೇ ದೇವ್ರ ಸ್ತೋತ್ರ ಕೇಳಿದ್ರು ಹಾಗೆ ಹೇಳ್ತೀನಿ ಸರ್. ಎಲ್ಲ ನೀನು ಪೂಜಾರಿ ಆಗ್ಬೇಕಾಗಿತ್ತು ನೀನು ಅಂತಾರೆ. ಆ ಥರ ಬೆಳೆದು ಬಂದವಳು ನಾನು. ಅದರಿಂದ ನನಗೆ ಭಗವಂತನ ರಕ್ಷೆ, ನಿಮ್ಮಂಥವ್ರ ಆಶೀರ್ವಾದ. ನಮ್ಗೆ ರಾಜ್ಕುಮಾರ್ ಅವ್ರು ಹೇಳ್ತಿದ್ರು, ಅಭಿಮಾನಿಗಳೇ ನನ್ನ ದೇವರು ಅಂತ. ದೇವರು ಅಂತ, ಅಭಿಮಾನಿಗಳ ಆಶೀರ್ವಾದ. ಹೌದು ಸರ್. ಆಮೇಲೆ ಕಲಾವಿದನಿಗೆ ನೆಲೆ ಇಲ್ಲ, ಕಲಾವಿದನಿಗೆ ಜಾತಿ ಇಲ್ಲ. ಕಲಾವಿದನಿಗೆ ಯಾರು ಅನ್ನ ಹಾಕಿ ಪೋಷಣೆ ಮಾಡ್ತಾರೋ ಅವ್ರನ್ನೇ ತಂದೆ ತಾಯಿ ಅಂತ ನಂಬುವಂತ ವ್ಯಕ್ತಿತ್ವರವ್ರು ನಾವು. ಎಲ್ಲಿ ಕಲಾವಿದರನ್ನ ಗೌರವಿಸ್ತಾರೋ ಅದೇ ತವ್ರ ಮನೆ ಅಂತ ಬದುಕೋರು. ಇವತ್ತು ಮಂಗಳೂರಲ್ಲಿ ನಾನು ಬಂದಿದ್ದು ಕಾರಣ ಏನು ಅಂದ್ರೆ, ಇಲ್ಲಿ ಒಬ್ರು ಗಿರೀಶ್ ಅನ್ನೋರು ಮತ್ತೆ ಹರೀಶ್ ಅನ್ನೋರು ಸಹೋದರರಿಬ್ರು, ಅವರು ಒಂದು ತವ್ರ ಮನೆಯವ್ರ ತರ ನಮ್ಮನ್ನ ಗುರ್ತಿಸಿ, ನೀವು ಬರ್ಬೇಕು ನಮ್ಮ ಇಲ್ಲಿ ಸಂಘಟನೆ ಮಾಡೋಣ ಒಂದು ಅಂತ ಹೇಳಿ ನಾನು ಇಲ್ಲಿ ಕರ್ಕೊಂಬಂದಾಗ, ಮಂಗಳೂರನ್ನ ನಾನು ಸುಮಾರು ವರ್ಷದಿಂದ ನೋಡಿದವಳು. ಆಕ್ಚುಲಿ ಮಂಗಳೂರಲ್ಲಿ ನಾನು ನೆಹರು ಮೈದಾನದಲ್ಲಿ ಪರಬನ ಮದುವೆ ನಾಟಕದಲ್ಲಿ ಹೀರೋಯಿನ್ ಪಾರ್ಟ್ ಮಾಡ್ತಾ ಇದ್ದೆ 35 ವರ್ಷಗಳ ಹಿಂದೆ ಸರ್. ಅವಳ ಹಬ್ಬಳ ಬಿಡಿ ಎತ್ಕೊಡೋತೀನಿ ನಾನು ಬರೋಡಿ, ಇಲ್ಲಿ ಬುಲೆಟ್ ಅಲ್ಲಿ ಬರೋರು ಮುಂದೆ ಕೂತ್ಕೊಂಡು ನಾಟಕ ನೋಡೋನು, ನಾನು ಡ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ಅವಳು ಎತ್ತಾಕೊಂಡ ಬರ್ತೀನಿ ನಾನು ಅನ್ನೋರು. ನನ್ಗೆ ಸೆಕ್ಯೂರಿಟಿ ಇಟ್ಬಿಟ್ಟಿದ್ರು ಆ ಟೈಮಲ್ಲಿ. ಹಾಗೆ ಹೀರೋಯಿನ್ ಅಂದ್ರೆ ಹಾಗೆ ಈಗಲೇ ಹಿಂಗ್ ಕಾಣ್ತೀನಿ 57 ವರ್ಷದಲ್ಲಿ. ಯಾವಾಗ ನಾನು ಹೆಂಗಿರ್ಬೇಕು ಆಗ ಸರ್. ಅಷ್ಟು ಅಂದ್ರೆ ಅವ್ರ ಭಾವನೆ ಹೇಗಿತ್ತು ಅಂದ್ರೆ, ಕಲೀಲಿ ಆ ಅಮ್ಮ ಅಷ್ಟು ಪ್ರತಿಭೆ ಇದಾರೆ, ಡ್ಯಾನ್ಸ್ ಗೀನ್ಸ್ ಎಲ್ಲ ಚುರ್ಕಲ್ಲಿದ್ದಾರೆ, ನಾವು ಎತ್ತಾಕೊಂಡೋಗಿ ಸಾಕೊಂಡ್ಬಿಡ್ತೀವಿ ಬಿಡಲ್ಲ ಅವ್ರನ್ನ ಅನ್ನೋ ತರದಲ್ಲಿ ಭಾವನೆಯಲ್ಲಿ ಅವ್ರು ನಮ್ಮನ್ನ ಇದ್ ಮಾಡ್ತಾ ಇದ್ರು ಸರ್. ನೆಹರು ಮೈದಾನ ಫಿಶ್ ಮಾರ್ಕೆಟ್ ಪಕ್ಕ. ಅವಾಗ KN ಟೈಲರ್ ಅವರು, PB ರೈ ಅಂತ ಹೇಳಿ ಈ ಭಾಗದ ಒಂದು ಹಿರಿಯ ಕಲಾವಿದ್ರು ಅಣ್ಣ ಅವರು. ಅವರದೇ ಒಂದು ನಾಟಕ ಸಂಘ ಇತ್ತು. ಆಮೇಲೆ ಹೆಗಡೆ ಅವರು ಯಕ್ಷಗಾನ ಮಾಡ್ತಾ ಇದ್ರು, ಈಗ ತೀರ್ಕೊಂಡ್ರು ನೋಡಿ ಒಬ್ರು ಅವರು ಆರ್ಟಿಸ್ಟ್. ಅವರೆಲ್ಲ ನಮ್ಗೆ ತುಂಬಾ ಚಿರುಪಚ್ಚಿದ್ರು ಸರ್ ಆ ಟೈಮಲ್ಲೆಲ್ಲ. ನನಗೆ ಎಲ್ಲಾದ್ರಲ್ಲೂ ಯಕ್ಷಗಾನ ನಾಟಕ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ನಾನು ಯಕ್ಷಗಾನದಲ್ಲಿ ಮಾಡಿದ್ದೀನಿ. ನನಗೆ ಯಕ್ಷಗಾನಕ್ಕೆ ನಾನು ಬರ್ತೇನೆ. ನೀವು ನಿಮ್ಮ ಬಾಲ್ಯದ ಅವಧಿಯನ್ನು ಹೇಳಿದ್ರಿ, ಯಾಕೆಂದ್ರೆ ಆ 6 ವರ್ಷದ ಅವಧಿಯಲ್ಲಿ ನೀವು ಮಾಡಿದಂಥ ನಾಟಕ ಮತ್ತು ಮನೆಯವರದು ತಂದೆದು ಸ್ವಲ್ಪ ಆಕ್ಷೇಪ. ಮತ್ತೆ ಪರಿಸ್ಥಿತಿ ಬದಲಾಗಬೇಕಲ್ಲ. ನಂತರ ಯಾವ ರೀತಿ ನಿಮಗೆ ಪ್ರೋತ್ಸಾಹ ಬಂತು? ಈ ಒಂದು 6 ವರ್ಷದ ನಂತರ ಮತ್ತೆ ಕೂಡ ನೀವು ಕಂಟಿನ್ಯೂ ಆಗಿ ನಾಟಕ ರಂಗದಲ್ಲೇ ಅಪ್ಪನ ಹೇಳ್ದೆ ಕೇಳಿದ್ರೆ ಹೋಗ್ತಾ ಇದ್ದೆ ನಾಟಕಗಳಿಗೆ. ಒಂದ್ಸರಿ ಒಂದ್ ನಾಟಕ ಕಂಪ್ನಿ ಬಂತು. ಆ ಕಂಪ್ನಿಯವ್ರು ಏನ್ ಮಾಡಿದ್ರು, ನನ್ ಜೊತೆ ಬಂದ್ಬಿಡು, ನೀನ್ ಸಾಕತ್ತೀವಿ ಅಂತ ಹೇಳಿದ್ರು. ನಾನು ಮನೆಯವ್ರಿಗೆ ಹೇಳಿಲ್ಲ ಕೇಳಿಲ್ಲ, ಆ ನಾಟಕ ಕಂಪ್ನಿಯವ್ರ ಜೊತೆ ಹೊರಟೋಗ್ಬಿಟ್ಟೆ. ಚಿತ್ರದುರ್ಗ ಶ್ರೀ ಕುಮಾರೇಶ್ವರ. ಎಷ್ಟು ವಯಸ್ಸಿರ್ಬೋದು ನಿಮ್ಗೆ? ಆಗ ನಂಗೆ ಒಂದು 12 ವರ್ಷ ಇರ್ಬೋದು. 12 ವರ್ಷ. ಶ್ರೀ ಕುಮಾರೇಶ್ವರ ನಾಟಕ ಸಂಘ ಚಿತ್ರದುರ್ಗ ಅಂತ ಹೇಳಿ ಅವ್ರ ಕಂಪನಿಯಲ್ಲೇ ನಾನು ಸತತವಾಗಿ 22 ವರ್ಷ ಇದ್ದೆ. ನಿಮ್ಮ 12ನೇ ವಯಸ್ಸಿಗೆ ಅವರ ಜೊತೆಗೆ ನೀವು ಹೋಗಿದ್ದು. ಅವ್ರ ಮಿಸ್ಸಸ್ ನನ್ನನ್ನ ತುಂಬಾ ಸುಧಾಮಣಿ ಅಂತ ಹೇಳಿ ಅವರು ನನ್ನನ್ನ ತುಂಬಾ ಚೆನ್ನಾಗಿ ಸಾಕಿದ್ರು. ಈ 12ನೇ ವಯಸ್ಸಿಗೆನೆ ನೀವು ಈ ರೀತಿ ನಾಟಕದ ತಂಡದ ಜೊತೆಗೆ ಹೋಗ್ಬೇಕಂತ ಇದ್ರೆ ಅವಾಗ ನಿಮ್ಗೆ ಭಯ ಅಥವಾ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನೆ ಅಥವಾ ಮುಂದೆ ಏನಿರುತ್ತೆ? ಆಗ ಮೈಂಡ್ ನಮ್ಗೆ ಮೆಚೂರ್ ಇರಲ್ಲ ಸರ್, ಚಿಕ್ಕವ್ರು ಇರ್ತೀವಲ್ಲ, ಯಾರೇನ್ ಹೇಳ್ತಾರ ಕೇಳ್ಕೊಂಡು ಹೋಗ್ಬಿಡ್ತಿದ್ವಿ. ಬಟ್ ಒಂದು ನಂಬಿಕೆ ಅನ್ನೋದಿತ್ತಿತ್ತು. ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ನಂಬಿಕೆ ಮುಖ್ಯ ಇತ್ತು, ಮಾನವೀಯತೆ ಮೌಲ್ಯಗಳು ಮುಖ್ಯ ಇತ್ತು. ಈಗ ಮಾನವೀಯತೆ ಮೌಲ್ಯನೂ ಇಲ್ಲ, ನಂಬಿಕೆನೇ ಇಲ್ಲ. ಈಗ ಯಾರು ನಂಬೋದು ಕಷ್ಟ ಆಗಿದೆ ಪ್ರಪಂಚ. ಯಾರದನ್ನು ಕೂಡ ಯಾವುದೋ ತಂಡ ಯಾವುದೋ ನಾಟಕದವ್ರು ನಂಬಿಕೊಂಡು ಹೋಗ್ಬೋದಿತ್ತು, ಅವ್ರ ಮನೇಲಿ ಇಟ್ಕೊಂಡು ಸಾಕ್ತಾರೆ. 20 ವರ್ಷ ಸರ್. ಅವ್ರಿಗೆ ನನ್ನಿಂದನೇ ಅವಳು ಒಂದು ಲಕ್ಷ್ಮಿ ಬಂದಂಗ್ ಬಂದ್ಲು ಅಂತ ಹೇಳಿ ನಾ ಎಲ್ಲೋದ್ರು ನಾಟಕಗಳು 300, 400, 500 ಪ್ರಯೋಗ ಸರ್. ಪರಬನ ಮದುವೆ
ಮಾಡಿರೋದೇ ಮೈಸೂರಲ್ಲಿ 500 ಪ್ರಯೋಗ. ಆ ಮೆರವಣಿಗೆ ಆನೆ ಮೇಲೆಲ್ಲ ಮೆರವಣಿಗೆ ಮಾಡಿದ್ದಾರೆ, ಹೆಲಿಕಾಪ್ಟರಲ್ಲೆಲ್ಲ ಆ ಟೈಮಲ್ಲೇ ಹೂವು ಎಲ್ಲ ಹಾಕಿ ಇಷ್ಟು ಹೆಸರು ಬಂತು ಸರ್. ಮಂಗಳೂರಿಗೆ, ಅಲ್ಲಿಂದನೇ ನಾವು ಮಂಗಳೂರಿಗೆ ಒಂದು ಬ್ರಾಂಚ್ ಕಂಪ್ನಿ ಮಾಡಿದ್ವಿ. 5 ಕಂಪ್ನಿ ಮಾಡಿದ್ರು ನಾನು ಸಾಕಿದವರು, ನಾನು ಹೋದ್ಮೇಲೆ 5 ಕಂಪ್ನಿ 5 ಬ್ರಾಂಚು ಹೌಸ್ಫುಲ್. ಎಲ್ಲೋದ್ರೂ ಅವಾಗ ಟಿವಿ ಮಾಧ್ಯಮ ಇರಲಿಲ್ಲ, ಚಿತ್ರರಂಗ ಅವಾಗ ಅಷ್ಟು ಇದ್ದಿರ್ತಿರ್ಲಿಲ್ಲ. ರಂಗಭೂಮಿಗೆ ಆಗ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು ಸರ್. ಅದರಿಂದ ನಾವು ಅವಾಗೆಲ್ಲ ಬೆಳ್ಕೊಂಡು ಬಂದ್ವಿ. ಆಮೇಲೆ ಸಂಸ್ಕೃತಿ ನಮ್ಗೆ ಆ ಟೈಮಲ್ಲಿ ಬಹುಶಃ ರಂಗಭೂಮಿ ಅತ್ಯಂತ ಪ್ರಭಾವಿ ಮಾಧ್ಯಮವಾಗಿತ್ತು. ಮತ್ತು ಕರ್ನಾಟಕದಲ್ಲಿ ಅನೇಕ ಕಡೆ ಈ ರೀತಿಯ ಏನು ರಂಗ ತಂಡಗಳು ಇತ್ತು, ನಾಟಕ ತಂಡಗಳು ಇತ್ತು. ನಿಮಗೆ ಒಮ್ಮೆಲೆ ಒಂದು ಪಾಪ್ಯುಲಾರಿಟಿ ಬರುವಾಗ ಜನ ಎಲ್ಲ ನೀವು ನಿಮ್ಮನ್ನು ಗುರುತಿಸಿ ಕರೆಯುವಾಗ ಮಾತಾಡುವಾಗೆಲ್ಲ ಏನಾಗ್ತಾ ಇತ್ತು? ಯಾವ ರೀತಿ ನನಗೆ ಹುರುಪ್ ಬರ್ತಾ ಇತ್ತು, ಇನ್ನು ಏನಾದ್ರು ಸಾಧನೆ ಮಾಡ್ಬೇಕು, ಸಿನಿಮಾಕ್ಕೆ ಹೋಗ್ಬೇಕಂತೆಲ್ಲ ಅನಿಸ್ತಾ ಇತ್ತು ಸರ್. ಆದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ಗಳು ಬಂದು ನಾಟಕ ನೋಡುವಾಗ ರಾಜೇಂದ್ರ ಸಿಂಗ್ ಬಾಬು ಅವರು, ಸಾಯಿ ಪ್ರಕಾಶ್ ಅವರು, ಆಮೇಲೆ ಡಿ ರಾಜೇಂದ್ರ ಬಾಬು ಸಾರು, ಎಲ್ಲಾರು, ಆಮೇಲೆ ತಮಿಳಲ್ಲಿ ಒಬ್ರು ಡೈರೆಕ್ಟ್ರು ಎಲ್ಲ ಬಂದು ಏನಂತ ಇದ್ರು ಅಂದ್ರೆ, ನಲ್ಲ ಇರಕೆಮ್ಮ, ನೀ ಏಮ್ಮ ಹಿಂಗೆ ಸಾವಡಿಗ್ರೆ ಚೆನ್ನಾಗಿದ್ಯಾ, ನೀ ಯಾಕೆ ಇಲ್ಲಿ ಒದ್ದಾಡ್ತಾ ಇದೀಯಾ, ನಮ್ ಕೂಡ ತಮಿಳ್ನಾಡಿಗೆ ಬಂದ್ಬಿಡಿ ಅನ್ನೋರು. ಆಮೇಲೆ ಅಲ್ಲಿ ನಮ್ಮ ಡೈರೆಕ್ಟರ್ ಎಲ್ಲ ಈ ಹುಡುಗಿನ ಕಳಿಸಿ ನಮಗೆ ಹೀರೋಯಿನ್ ಮಾಡಿಸ್ತೀವಿ ಅಂತ ಹೇಳಿ ಚಿತ್ರಲೇಖ ಪಿಕ್ಚರ್ಗೆ ನನಗೆ ಹೀರೋಯಿನ್ಗೆ ಅವಕಾಶ ಬಂದಿತ್ತು. ಮೊದಲ ಅವಕಾಶ. ಹೌದು, ಸೋಮಶೇಖರ್ ಸಾಹೇಬ್, ನಮ್ಮ ಸೋಮಶೇಖರ್ ಡೈರೆಕ್ಟರ್ ಅವರು, ವಿ ಸೋಮಶೇಖರ್ ಅವ್ರದ್ದು. ಆಗ ನನ್ನ ಮನೇಲಿ ನಮ್ಮ ಅಣ್ಣ ಚಿತ್ರರಂಗ ತುಂಬಾ ಎನ್ಕರೇಜ್ ಕೊಡೋರು, ನಮ್ಮ ಅಣ್ಣ ಸುರೇಶ್ ಅಂತ ಹೇಳಿ. ನಾನೇನಂತ ಆಗ ಒಂದು ಏಜ್ ಬಂದಾಗ ನಾನು ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀನಿ, ಚಿತ್ರರಂಗ ಅಲ್ಲಿ ಇಲ್ಲಿ ಅಂತ ಹೋಗಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ನಾನು ಅಣ್ಣನ ಹತ್ರ ಸ್ವಲ್ಪ ಕಿರಿಕ್ ಮಾಡ್ಕೊಂಡೆ. ಆಗ ಅಣ್ಣ ನನಗೆ ಹೊಡೆದ ರೋಡಲ್ಲೇ, ನಾನು ಅಣ್ಣ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ, ನೀನ್ ಹಿಂಗೆಲ್ಲ ನಾನು ಮಾತಾಡ್ತೀಯ ಅಂತ. ಕೊನೆಗೆ ನಮ್ಮ ಅಕ್ಕನ ಮದ್ವೆಗೆ ಅಂತ ನಾನು ಹೋಗಿದ್ದೆ. ಆಗ ಅಕ್ಕನ ಮೈದ ಅಲ್ಲಿ ನಾನು ಓಡಾಡೋದ್ ನೋಡಿ ನನ್ನನ್ನ ಕೇಳಿದ್ರು, ನಾನು ನಿಮ್ಮನ್ನ ಮದ್ವೆ ಮಾಡ್ಕೋತೀನಿ, ಇದೆಲ್ಲ ಬಿಟ್ಬಿಡ್ತೀರಾ ಅಂದ್ರು, ಶೂಟಿಂಗು ನಾಟಕ ಎಲ್ಲ ಬಿಟ್ಬಿಡ್ತೀರಾ ಅಂದ್ರು. ನಿಮ್ಗೋಸ್ಕರ ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಮದ್ವೆ ಆದೆ. ಮದುವೆ ಆಗಿ 2 ವರ್ಷದಲ್ಲಿ ಅವ್ರು ನನ್ನ ಟ್ಯಾಲೆಂಟ್ ಪ್ರತಿಭೆನ, ಇವಳನ್ನ ಕಟ್ಟಾಕ್ಬಿಟ್ಟಿದ್ದೀನಿ ಗೂಡಲ್ಲಿ, ಪಂಜರದಲ್ಲಿ ಅಕ್ಕಿನ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ ಇವಳನ್ನ, ನಾನು ನಿನ್ ಜೊತೆ ಇರ್ತೀನಿ, ಎನ್ಕರೇಜ್ ಕೊಡ್ತೀನಿ, ನೀನ್ ತನ ಬಿಡದೆ, ನೀನ್ ಗೌರವ ಬಿಡದೆ ನೀನ್ ಮಾಡ್ತೀನಿ ಅಂದ್ರೆ ನಾನು ನಿನ್ ಜೊತೆಲಿ ಇರ್ತೀನಿ, ನನಗೆ ದುಡಿಮೆ ಮುಖ್ಯ ಅಲ್ಲ, ನಿನ್ ಗೌರವ ಮುಖ್ಯ ಅಂತ ಹೇಳಿ ನನಗೆ ಎನ್ಕರೇಜ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಹಸ್ಬೆಂಡ್. ಎಲ್ಲೋದ್ರು ನಮ್ಮ ಹಸ್ಬೆಂಡ್ ಪತಿಯ ಒಂದು ಸಹಕಾರ ಅಥವಾ ಒಂಥರ ಬೆನ್ನೆಲುವಾಗಿ ಬೆಂಗಾವಲಾಗಿ ನಿಂತ್ಕೊಂಡು ಅಂತ ಪತಿ ಕಲಾವಿದೆಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಯಾರು ಸಿಗಲ್ಲ ಸರ್. ಯಾಕೆಂದ್ರೆ 37 ಇಯರ್ ನಾನು ಅವ್ರ ಜೊತೆ ಜೀವನ ಕಳೆದಿರೋದು. ಒಂದು ಅನುಮಾನ ಆಗ್ಲಿ, ಒಂದು ಕಲಾವಿದೆ ಜೀವನದಲ್ಲಿ, ಯಾಕೆಂದ್ರೆ ಅನುಮಾನ ಪಡೋರು, ಕುಡುಕರೋ, ಒಡೆಯೋರು, ಬೈಯೋರು ಇಂಥವ್ರು ಆಗಿದ್ರೆ ನಾವು ಲೈಫ್ ಲೀಡ್ ಮಾಡಕ್ ಆಗಲ್ಲ ಸರ್. ನಮ್ಮ ಬಗ್ಗೆ ಅವರು ನಮ್ಮ ತನನ ಕಾಪಾಡ್ಕೊಂಡ್ ಬಂದ್ರಲ್ಲ, ಅದು ನನ್ನ ಲೈಫಲ್ಲಿ ಮರೆಯಲಾಗದ ಘಟನೆ ಸರ್. ಅವರು ಒಂದು 5 years ಬೆಡ್ ರಿಡನ್ ಆಗ್ಬಿಟ್ರು, ಆಕ್ಸಿಡೆಂಟ್ ಆಗಿ, ಫೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ. ನಾನು ಒಂದು 85-90 ಲಕ್ಷ ಖರ್ಚು ಮಾಡಿ ಮಗು ತರ ಕಾಪಾಡ್ಕೊಂಡಿದ್ದೆ ಸರ್. ಈಗ ಒಂದು 3 months ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಆ ಟೈಮಲ್ಲಿ ನಗುವಾಗ ಎಲ್ಲ ನಂಟರು, ಅಳುವಾಗ ಯಾರು ಇಲ್ಲ ಅಂತ ಆ ಟೈಮಲ್ಲಿ ಯಾರೂ ಬರಲಿಲ್ಲ ಸರ್. ನನಗೆ ಸಂಬಂಧಿಕರು ಬರಲಿಲ್ಲ, ನಂಟ್ರಿಷ್ಟು ಬರಲಿಲ್ಲ, ಯಾರು ನನ್ನವರು ಅನ್ನೋರು ನನಗೆ ಯಾರೂ ಇಲ್ಲ ನಂಗೆ ಆಗ್ಬಿಟ್ಟೆ. ಅವ್ರನ್ನ ಕಾಪಾಡ್ಕೊಳ್ಳೋಕ್ಕೆ ನಾನು ಕೂಡಿಟ್ಟ ಹಣ, ನಾ ಗಳಿಸಿದ್ದು, ನಾನು ಯಾರನ್ನು ತಲೆ ಕೇರಿದೆ, ಯಾರಿಗೂ ಸಲ ಮಾಡಿದೆ. ನಮ್ಮ ತಾಯಿ ಹೇಳೋರು, ಗಂಡನಿಗೆ ಗಂಟು ತೋರಿಸ್ಬೇಡ, ಮಕ್ಕಳಿಗೆ ತಿಂಡಿ ರುಚಿ ತೋರಿಸ್ಬೇಡ ಅಂತ ಹೇಳೋರು ನಮ್ಮ ತಾಯಿ. ನನಗೆ ಅಲ್ಲಿ 2,000 ಬಂದರೆ 1,000 ಬಂತು ಅಂತ ಮುಚ್ಚಿಟ್ಟು ಕೂಡಿಟ್ಟು ಹಣ ಸಂಗ್ರಹಣೆ ಮಾಡಿಟ್ಕೊಂಡು ಆ ದುಡ್ಡಲ್ಲಿ ನನ್ನ ಗಂಡನ ನಾನು ಕಾಪಾಡ್ಕೊಂಡೆ. ಇವತ್ತೂ ನಮ್ಮ ಇಡೀ ಕುಟುಂಬ ಖಾನ್ದಾನದಲ್ಲೇ ಹೇಳ್ತಾರೆ, ಕಲಾವಿದೆಯಾಗಿ ಅವ್ರ ಯಜಮಾನ್ರ ನೋಡ್ಕೊಂಡಾಗೆ ಪ್ರಪಂಚದಲ್ಲಿ ಯಾರು ನೋಡ್ಕೊಳ್ಳಲ್ಲ, ಅವಳೇ ಆ ಪರಿಸ್ಥಿತಿಲಿ ಇದ್ರೂ ಅವ್ರು ಯಾರು ನೋಡ್ಕೋತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಕಲಾವಿದ್ರ ಜೀವನ ಭಾಗ್ಯ. ಹೌದು ಸರ್, ಕಲಾವಿದ್ರ ಜೀವನ ಹೇಗೆ ಅಂದ್ರೆ ರಾತ್ರಿ ಎಲ್ಲ ಮಹಾರಾಜರೇ, ಬೆಳಗ್ಗೆ ಎದ್ರೆ ಅವ್ರ ಜೀವನ ಕಷ್ಟನೇ ಇರುತ್ತೆ. ಆದ್ರೆ ಬಸವಣ್ಣವ್ರು ಹೇಳ್ದಂಗೆ, ಅರಿತು ನಡೆದ್ರೆ 6 ಪಟ್ಟ, ಮರೆತು ನಡೆದ್ರೆ 3 ಪಟ್ಟ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅರಿತುಕೊಳ್ಳೋದಾಗ್ಲೇ ಬದುಕೋಕ್ ಸಾಧ್ಯ. ಇಲ್ಲಿ ಹೇಳೋದೊಂದು ಮಾಡೋದೊಂದು ಆಯ್ತು ಅಂದ್ರೆ ಸಮಾಜದಲ್ಲಿ ಅವ್ರು ಎಲ್ಲೂ ಸಲ್ಲಲ್ಲ ಸರ್. ಬಸವಣ್ಣ ಇನ್ನೂ ಒಂದು ಹೇಳಿದ್ದಾರೆ, ಮನಸ್ಸಿನ ಭಾವನೆ ಶುದ್ಧಿ ಇರುವವನು ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುವನಯ್ಯ, ಅಲ್ಲಿ ಸಲ್ಲುವವನು ಇಲ್ಲಿ ಸಲ್ಲುವನಯ್ಯ, ಭಾವನೆಗಳು ಪರಿಪಕ್ವವಿಲ್ಲವಾದರೆ ಎಲ್ಲೆಲ್ಲೂ ಸಲ್ಲನಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಖಂಡಿತ ಆ ರೀತಿ ನೀವು ಬದುಕಿ ತೋರಿಸಿದವರು. ಏನೋ
ನಿಮ್ಮ ಬದುಕು ಅಂತ ಹೇಳಿದ್ರೆ ಏನು ಚಿತ್ರರಂಗ ಅಥವಾ ನಾಟಕ ರಂಗದ ಪಯಣ ಅದೊಂದು ಬಾರಿ ಒಂದು ಬದ್ಧತೆಯ ಪಯಣವಾಗಿತ್ತು. ಒಂದು ಕಡೆ ಕಲಾವಿದರಿಗೆ ಕೂಡ ಏನು ಒಳ್ಳೆಯ ಪ್ರದರ್ಶನ ಕೊಡಬೇಕು, ಇನ್ನೊಂದು ಕಡೆ ಕುಟುಂಬ ಸಂಸಾರ ಅಂತ ಹೇಳುವಾಗ ಅಲ್ಲಿಗೆ ಕೂಡ ಒಂದು ಬದ್ಧತೆ ಇರಬೇಕು. ಹೌದು ಸರ್. ಈಗ ರಾಜ್ಕುಮಾರ್ ಅವರು ಮೇರಾ ನಾಮ್ ಜೋಕರ್ ಚಿತ್ರದಲ್ಲಿ ಜೋಕರ್ ಪಾರ್ಟ್ ಮಾಡ್ತಿರ್ತಾರೆ. ಅವ್ರ ತಾಯಿ ತೀರ್ಕೊಂಡಿರ್ತ ಸುದ್ದಿ ಬರುತ್ತೆ. ಆ ತಾಯಿ ತೀರ್ಕೊಂಡಿದ್ರು ಅವರು ಬೇರೆಯವ್ರಿಗೆ ಜೋಕರ್ ಆಗಿ ಖುಷಿ ಕೊಡ್ತಾ ಇರ್ತಾರೆ ವಿನಃ ನೋವನ್ನ ಎದೆಲೆ ಇಟ್ಕೊಂಡಿರ್ತಾರೆ. ಕಲಾವಿದರು ಮತ್ತೊಬ್ಬರಿಗೆ ಖುಷಿ ಕೊಡುವಂತ ವ್ಯಕ್ತಿತ್ವ ಇರೋವ್ರೆ ವಿನಃ ಇನ್ನೊಬ್ಬರ ಜೀವನನ ನೋಯಿಸುವಂತ ವ್ಯಕ್ತಿತ್ವ ಇರೋರು ಕಲಾವಿದರು ಅಲ್ವೇ ಅಲ್ಲ. ಖಂಡಿತ 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 ಖಂಡಿತ. ಎಸ್, ನಿಮ್ಮ ಪಯಣ. ಎಸ್, ನೀವು ಈಗ ಮೊದಲ ಸಿನಿಮಾದ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ನೀವು ಮೊದಲ ಸಿನಿಮಾದಲ್ಲಿ ಪಾತ್ರ ಮಾಡುವಂತ ಸನ್ನಿವೇಶವನ್ನು ನೀವು ಸ್ವಲ್ಪ ಹೇಳಬೇಕು. ಯಾವ ರೀತಿ ಇತ್ತು ಅನುಭವ? ವಾಂಟೆಡ್ ಅಂತ ಒಂದು ಶಶಿಕುಮಾರ್ ಅವರು ಹೀರೋ, ಚಂದ್ರಿಕಾ ಹೀರೋಯಿನ್ನು, ನಮ್ಮ ಜೋಸೆಮನ್ ಸಾಹೇಬ್ರು ಡೈರೆಕ್ಟ್ರು. ಅದರಲ್ಲಿ ನಾನು ಮುಖ್ಯಮಂತ್ರಿ ಚಂದ್ರ ಅವರ ಎರಡನೇ ಹೆಂಡತಿ. ಮೊದಲನೇ ಹೆಂಡತಿ ಸರ್ವಮಂಗಳ ಅವರು. ಇಲ್ಲೇ ಸಕಲೇಶ್ಪುರದ ಹತ್ರ ಚೆಟ್ಟಿ ಅಲ್ಲಿ ಶೂಟಿಂಗ್ ಇತ್ತು. ನನಗೆ ಅವಾಗ ಸ್ವಲ್ಪ ಅಲ್ಲಿ ಜೂನಿಯರು ಸೀನಿಯರು ನೋಡ್ಕೊಳ್ಳೋ ಲೆವೆಲೇ ಬೇರೆ ಇರ್ತದೆ. ABC ಅಂತಿರುತ್ತೆ. ಜೂನಿಯರ್ಸ್ನ ನೋಡೋದೇ ಬೇರೆ ಥರ, ಸೀನಿಯರ್ ನೋಡೋದೇ ಬೇರೆ ಥರ ಇತ್ತು. ನಾನು ಅದೆಲ್ಲ ಕೇರ್ ಮಾಡ್ತಿರ್ಲಿಲ್ಲ. ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಹೋಗಿ ಒಂದೇ ಹೇಳ್ತಿದ್ದೆ, ಇಲ್ಲಿ ಜೂನಿಯರ್ ಸೀನಿಯರ್ ಏನಿಲ್ಲ ಸರ್, ಎಲ್ಲರನ್ನೂ ಇಲ್ಲೇ ಹಾಕೋದು ಭೂಮಿ ಮೇಲೆ, ಅವ್ರು ಇದು ಇವ್ರದ್ದು ಅಂತ ಅವೆಲ್ಲ ನಾನು ಕೇಳಲ್ಲ ಸರ್, ಎಲ್ಲರನ್ನೂ ಒಂದೇ ಥರ ನೋಡ್ಬೇಕು ಅಂತ ಹೇಳಿ ನಾನು ಯಾರನ್ನೂ ನಾನು ಬಗ್ತಾ ಇರಲಿಲ್ಲ ಶೂಟಿಂಗ್. ಆಮೇಲೆ ನಂದೊಂದು ಚಾಲೆಂಜ್ ಇತ್ತು. ಬೇರೆಯವ್ರು ಹೆಂಗೆ ಅಂದ್ರೆ ಡೈಲಾಗ್ಗಳನ್ನ ಹೇಳಿಸ್ಕೊಂಡು ಬರ್ಕೊಂಡು ಅದು ಇದು ಮಾಡಿ ಪಾತ್ರ ಮಾಡ್ತಾರೆ. ನನ್ಗೆ ಹಂಗಲ್ಲ. ನೀವು ಒಂದ್ಸರಿ ಹಿಂಗ್ ಹಿಡ್ಕೊಂಡು ಓದ್ಬಿಟ್ರೆ ನನ್ನ ಮೈಂಡಲ್ಲಿ ಹೋಗಿ ಒಂದೇ ಟೇಕಲ್ ಮಾಡ್ತೀನಿ. ಈಗ್ಲೂ ಈಗ ಸೀರಿಯಲ್ ಅಲ್ಲಿ ಪಾತ್ರ ಮಾಡ್ಬೇಕಾದ್ರೆ ಫಸ್ಟ್ ಹುಡುಗ ನಾನು ಮೇಕಪ್ ಮಾಡುವಾಗ ಡೈಲಾಗ್ ಹೇಳ್ತಾ ಅವ್ನ ಪಾಡು ಓದ್ತಾ ಇರ್ತಾನೆ. ನಾನು ಅದ್ ಮೇಕಪ್ ಮಾಡ್ತಾ ಓದ್ತಾ ನಾನು ತಲೆಗೆ ಹಾಕೋತಾ ಇರ್ತೀನಿ. ರೆಡಿನಾ? ರೆಡಿ, ಟೇಕ್, ಅಷ್ಟೇ ನಂದು. ಅದೊಂದು ಪವರ್ ನನಗೆ ಸ್ಮರಣ ಶಕ್ತಿ ಅದು. ಹೌದು ಸರ್, ಮೆಮೊರಿ ಪವರ್. ನೀವು 10 ವರ್ಷದ ಡೈಲಾಗ್ ಕೇಳಿ ಇಷ್ಟಿಷ್ಟುದ್ದ ಡೈಲಾಗ್ಗಳನ್ನ ಹಾಗೆ ಹೇಳ್ತೀನಿ. ಕೆಲವ್ರು ನೆನಪೇ ಇರಲ್ಲ. ನೀವು ರಾವಣ ದುರ್ಯೋಧನದೆಲ್ಲ ಆಗಿನ ಕಾಲದಲ್ಲಿ ನಮ್ಗೆ ಒಂದ್ ಚಾಲೆಂಜ್ ಮಾಡಿದ್ರು. ಒಬ್ಬ ಗಂಡ್ಮಗ ಒಂದು ಹೆಣ್ಣು ಇವಳೇನ್ ಮಾಡಕ್ ಸಾಧ್ಯ, ಬಳೆ ತೊಟ್ಟವ್ರೆಲ್ಲ ಇವ್ರಿಗೆ ಏನ್ ಮಾಡಕ್ ಆಗತ್ತೆ, ಸೊಂಟ ಕುಣ್ಸ್ಕೊಂಬರೋರು ಹಿಂಗೆ ಅಂತ ಒಂಥರ ಕಿಂಡಲ್ ಆಗಿ ಮಾತಾಡಿದ್ರು. ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡೆ. ಹಗಲು ರಾತ್ರಿ ನಿದ್ದೆ ಮಾಡಿದೆ. ಇಷ್ಟುದ್ದ ಡೈಲಾಗ್ ಕೊಟ್ಟರು. ವಜ್ರಮುನಿ ಅವ್ರು ನಾನು ಕರೆದ್ರು. ಖ್ಯಾತ ಚಲನಚಿತ್ರ ನಟ ವಜ್ರಮುನಿ ಸಾರ್ ಮಾಡ್ತಾ ಇದ್ ಪಾತ್ರ ಅದು ರಾವಣ. ಅವರು ಇವಳಿಗೆ ಕೊಡ್ರಿ, ಹೈಟ್ ಇದ್ದಾಳೆ, ಇವ್ಳು ಮಾಡ್ತಾಳೆ ನೋಡೋಣ ಅಂತ ಕರ್ಸಿದ್ರು. ಸುಮಾರು ಜನ ಕೂತಿದ್ರು. ಅದು ವೆರಿವೇಷನ್ಸ್, ಡೈಲಾಗ್ ಅಲ್ಲಿ ವೆರಿವೇಷನ್ಸ್ ಇರ್ತದೆ, ಹೆಂಗ್ ಮಾತಾಡ್ತಾಳೆ ನೋಡೋಣ ಅಂತ ಕೊಟ್ರು. ಡೈಲಾಗ್ ನ ಪ್ರಾಕ್ಟೀಸ್ ಮಾಡಿದೆ. ಅದ್ ಹೇಗಿತ್ತು ಅಂದ್ರೆ, ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತ ಶಾಂತಿ, ಅದು ಒಂಥರ ಲೈನ್ ಇತ್ತು. ನಾನು ಮಾತಾಡುವಾಗ ಅದನ್ನ ಹೇಗ್ ಮಾತಾಡ್ಬೇಕು, ನಾ ಹೇಳ್ತೀನಿ ಸಾರ್, ನಾವು ಮಾಡ್ತೀನಿ ಸಾರ್ ಅಂತ ನಾನು ಸ್ವಲ್ಪ ಹುರುಪು ಜಾಸ್ತಿ. ಬಾತ್ರೂಮ್ಗೆ ಹೋದ್ರು ಡೈಲಾಗ್ ಮಾತಾಡ್ತಾ ಇದ್ದೆ ನಾನು. ಹಂಗೆ ಬೋದೆ, ಕೂತಿದ್ರು ಅವರು. ನಾ ಒಪ್ಪಿಸ್ಲಾ ಅಂದೆ. ಹೇಳಿ ಅಂತ. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ, ಈ 8ನೇ ದಶಕಂಠ ರಾವಣನ ಗುಂಡಿಗೆಯನ್ನೇ ಬೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ವಿವಿಧಗಳಾಟ ಲಿಖಿತನಾದ ವಿಧಾತನೇ. ಛೇ, ವಿಧಾತ ಪಟ್ಟವನ್ನೇ ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತು ಕ್ಷಣಚಿತ್ತ ಕ್ಷಣಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ? ಭ್ರಾಂತು ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಹಂತ ಹಂತವಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು ನಾನು ಸ್ವಲ್ಪ ಧ್ವನಿ ಸಣ್ಣದು ಮಾಡಬೇಕಾಗುತ್ತೆ. ವಂಡರ್ಫುಲ್. ಬಹುಶಃ ಈ ಧ್ವನಿ ಮತ್ತು ಈ ರೀತಿಯ ಮ್ಯಾನರಿಸಮ್ ಇದೆ ಅಲ್ವಾ, ಇದು ನೀವು ರಂಗಭೂಮಿಯಿಂದ ತಂದಿರಬಹುದೇನೋ? ಹೌದು ಸರ್, ಇದು ನನ್ನ ಗುರುಗಳು ವಜ್ರಪ್ಪ ಅಂತ ಹೇಳಿ ನಾಟಕದ ಮಾಸ್ಟರ್ ಇದ್ರು. ವೆರಿವೇಷನ್ಸ್, ವಾಯ್ಸ್ ಚೇಂಜ್ ಮಾಡೋದು, ಇದೆಲ್ಲ ನನಗೆ ಅವರು ಹೇಳ್ಕೊಡ್ತಾ ಇದ್ರು. ಆಮೇಲೆ ನಮಗೆ ಸಂಗೀತ, ಯಾರು ಕ್ಲಾಸಿಕಲ್ ಸಂಗೀತ ಕಲ್ತಿರ್ತಾರಲ್ಲ ಅವ್ರಿಗೆ ವಾಯ್ಸ್ನ ಹೇಗ್ ಬೇಕಾದ್ರೂ ಮಾಡ್ಕೋಬಹುದು. ನಮ್ಗೆ ಯಾಕೆಂದ್ರೆ ಫಸ್ಟೇ ವಾಯ್ಸನ್ನ ಚೆಕ್ ಮಾಡ್ತಾರೆ. ಅದೊಂದು ತೆಗಿತಾರೆ, ಇನ್ನೊಂದು
1 2 3 ಸ್ಟೆಪ್ ಅಲ್ಲಿ ನಮ್ಮನ್ನ ಅದನ್ನ ತಿದ್ದುತ್ತಾರೆ. ಆವಾಗ ತಿದ್ದಿದವರು ಹೇಳ್ಬೇಕಾದ್ರೂ ಬದುಕಕ್ಕೆ ಸಾಧ್ಯ. ಎಸ್ ಎಸ್. ಈಗ ನಿಮ್ಮ ಮೊದಲ ಸಿನಿಮಾ ನೀವು ಹೇಳ್ತಾ ಇದ್ದಾರೆ, ಎಸ್, ಅಲ್ಲಿ ಶೂಟಿಂಗ್ ವಿಚಾರವನ್ನು ಎಸ್ ತೆರೆಗೆ ಬಂದಾಗ ಹೇಗೆ ಅನಿಸಿತು? ನಾನು ಫಿಲಮಲ್ಲಿ ಕೂತ್ಕೊಂಡು ನಾನು ನಮ್ಮ ಯಜಮಾನ್ರು ಪಿಕ್ಚರ್ ನೋಡಕ್ ಹೋದ್ವಿ. ಪಕ್ಕದಲ್ಲಿದ್ದವರು ಮುಖ್ಯಮಂತ್ರಿ ಚಂದ್ರಿ ಎಂಟಿ ಪಾಠ ಮಾಡೋರು ಇಲ್ಲೇ ಕುಂತವಳೆ ಅಂತ ಇದ್ರು. ನಮ್ಮ ಮನೆಯವರು ಇದೇನು ಹಿಂಗಂತಾರೆ ನಿನ್ನ ಈ ತರ ಮಾತಾಡ್ತಾರೆ ಅಂತ ಅಂದ್ರು. ಆಮೇಲೆ ಅದು ಕಲೆ ಅಲ್ವೇನ್ರಿ, ಪಾತ್ರ ಅಲ್ವಾ ಅಂತಾರೆ, ಬಿಡ್ರಿ ಅದೆಲ್ಲ ಏನು ಅನ್ಕೋಬಾರ್ದು, ಪಾತ್ರ ತಾನೇ ಅದು. ಸದ್ಯ ಪಕ್ಕದಲ್ಲಿ ಎಂಟಿ ಪಾತ್ರ ಮಲ್ಗ ಸಿನಿದಿದ್ರಿ ಏನ್ ಮಾಡ್ಬಿಡ್ಬೇಕು, ನೀವೇನ್ ಅನ್ಕೊಂಡ್ಬಿಡ್ತಿದ್ರಿ ಅಂದೆ. ಅದು ಪಾತ್ರ ವಿಚಾರದಲ್ಲಿ ಬಂದಾಗ ಕ್ಯಾಮ್ರಾ ಎಲ್ಲ ಟ್ರಿಕ್ಸ್ ಇರ್ತವೆ, ಅದೇನ್ ತೊಂದರೆ ಇರಲ್ಲ. ಈಗ ವಜ್ರಮುನಿಯವರು ವಿಲ್ಲನ್ ಪಾರ್ಟ್ ಮಾಡೋರು, ರೇಪ್ ಸೀನ್ ಎಲ್ಲ ಮಾಡೋರು, ಹಂಗಾದ್ರೆ ಚಿತ್ರರಂಗದಲ್ಲಿ ಎಲ್ಲರೂ ಹಾಗೆ ಇರ್ತಿದ್ರ? ಹಾಗಿಲ್ಲ, ಅದು ಕಲೆಗೆ ಅದೆಲ್ಲ ಏನಿಲ್ಲ, ಮಾಡು, ಎನ್ಕರೇಜ್ ಕೊಡ್ತೀನಿ ಅಂತ ಹೇಳಿ ನನಗೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗಳು ಜಾಸ್ತಿ ಬರಕ್ ಶುರು ಆಯ್ತು. ಎರಡನೇ ಸಿನಿಮಾ ಯಾವಾಗ ಬಂತು? ಈ ಮೊದಲ ಸಿನಿಮಾ ಮುಗ್ದ ಹೊತ್ತಿಗೆ ಬಂತ ಅಥವಾ ಸ್ವಲ್ಪ ಆಮೇಲೆ ನನಗೆ ಕಂಟಿನ್ಯೂ ಬರಕ್ ಶುರು ಆಯ್ತು ಸರ್. ರಂಜಿತಾ, ರಶ್ಮಿ, ಕಿಲ್ಲರ್ ಡೈರಿ, ಮೌನ ಸಂಗ್ರಾಮ, ತುಂಗಭದ್ರ, ಎಲ್ಲಾ ಹೀರೋಗಳದು. ಆಗ್ಲೇ ಪುರುಷೊತ್ತೇ ಇರ್ತಿರ್ಲಿಲ್ಲ. ನಾನು ಒಂದು ದಿನಕ್ಕೆ 3 ಶೂಟಿಂಗ್ ಮಾಡ್ತಾ ಇದ್ದೆ. ನಾನು ಹೆಂಗೆ ಟೈಮ್ ಮೇಂಟೈನ್ ಮಾಡ್ತಿದ್ದೆ ಅಂದ್ರೆ, ಅಲ್ಲಿಂದ ಅವ್ರಿಗೆ ಹೇಳ್ಕೊಂಡು ಅಲ್ಲಿಂದ ಹಂಗೆ ಚಕ 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 ಅಂತ ಮಾಡ್ಕೊಂಡು ಬರ್ತಾ ಇದ್ದೆ ಫಾಸ್ಟ್ ಆಗಿ. ಬಟ್ ಒಂದಿನದ 3 ದಿನವರೆಗೂ ಒಂದೇ ದಿನ ಮಾಡ್ತಾ ಇದ್ದೆ. ಇಷ್ಟು ಬಿಸಿ ಶೆಡ್ಯೂಲ್ ನಿಮ್ಗೆ ಬರ್ಲಿಕ್ಕೆ ಆರಂಭ ಆದಾಗ ನೀವು ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿಯನ್ನೆಲ್ಲ, ನಮ್ಮ ಕುಟುಂಬನ ನಾನೇ ಮೇಲೆತ್ತಿದೆ ಸರ್ ಆ ಟೈಮಲ್ಲಿ. ನಂದು ಅವಾಗ ಕಷ್ಟದಲ್ಲಿದ್ರು, ಅಮ್ಮ ತೀರ್ಕೊಂಡ್ಮೇಲೆ. ಯಾಕಂದ್ರೆ ಅವ್ರಿಗೆಲ್ಲ ಗಮನ ಕೊಡಬೇಕಲ್ಲ. ಈಗ ನೀವು ದಿನದಲ್ಲಿ 2 ಸಿನಿಮಾವನ್ನು 2 ಶೆಡ್ಯೂಲ್ ಶೂಟಿಂಗ್ ಮಾಡೋ ಹೊತ್ತಿಗೆ ಅವರೆಲ್ಲ ನಮ್ಮ ಅಕ್ಕ ತಂಗಿರ್ನೆಲ್ಲ ತಿಂಗಳಲ್ಲಿ ನಮ್ಮ 1 ತಿಂಗಳು ಮಕ್ಕಳ ರಜಾ ಗಿಜೆ ಎಲ್ಲ ಬಂದ ಎಲ್ಲ ನನ್ನ ಮನೇಲಿ ಇರಿಸ್ಕೊಂಡು ನನ್ನ ಜೀವನನ ನನ್ನ ಫ್ಯಾಮಿಲಿಗೋಸ್ಕರ ನಾನು ಗಂಧ ತೇದಂಗೆ ತೇದೆ ಸರ್. ಆ ಟೈಮಲ್ಲಿ ಅವಾಗೆಲ್ಲ ನನ್ನ ಯೂಸ್ ಮಾಡ್ಕೊಂಡ್ರು. ಆಮೇಲೆ ಹಸ್ಬೆಂಡ್ ಯಾವಾಗ ಬೆಡ್ ರಿಡನ್ ಎಲ್ಲ ದೂರ ಆಗ್ಬಿಟ್ರು. ಆದ್ರೂ ಯಾರು ದೂರ ಆದ್ರೂ ಮಾಧ್ಯಮದವರು ಮತ್ತೆ ಅಭಿಮಾನಿ ದೇವ್ರುಗಳು ನನ್ನ ಕೈ ಬಿಡ್ಲಿಲ್ಲ. ನೀವು ನಂಬ್ತಿರೋ ಇಲ್ವೋ, ಮಾಸ್ಟರ್ ಆನಂದ್ ಆ ಟೈಮಲ್ಲಿ, ಅಮ್ಮ ನನಗೆ ಗೊತ್ತೇ ಇಲ್ಲ ಹಸ್ಬೆಂಡ್ಗೆ ಹಿಂಗೆ ಆಗಿರೋದು ಅಪ್ಪಾಜಿ ಅವ್ರಿಗೆ ಅಂತ ಹೇಳಿ ಮನೆಗೆ ಬಂದು ನನಗೆ 10,000 1 ರೂಪಾಯಿ ಕೊಟ್ಟು, ಅಪ್ಪಾಜಿನ ಇಷ್ಟು ಕಾಪಾಡಿದ್ರಿ, ದೇವ್ರು ನಿಮ್ ಚೆನ್ನಾಗಿಟ್ಟಿರ್ಲಿ ಅಮ್ಮ ಅಂತೇಳಿ. ನರೇಂದ್ರ ಬಾಬು ಅವರು, ಖ್ಯಾತ ಕಲಾವಿದ, MLC ಅವರು, ಮತ್ತೆ MLAಗಳು ನನಗೆ ಸುಳ್ಳು ಹೇಳ್ಬಾರ್ದು ಸರ್, ಅದು ಪಾರ್ಟಿ ಗೀಟಿ ಇಲ್ಲ ಸರ್, ನಾನು ಯಾವ ಪಾರ್ಟಿನೂ ಇಲ್ಲ, ನಾ ಯಾವ ಪಾರ್ಟಿ ಬಗ್ಗೆನೂ ಮಾತಾಡಲ್ಲ. ಆ ಟೈಮಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವ್ರು 2 ಲಕ್ಷ ಕೊಟ್ಟರು, ಮುರುಗೇಶ್ ನಿರಾಣಿ ಸಾಹೇಬ್ರು 2 ಲಕ್ಷ ಕೊಟ್ಟರು. ನನ್ನ ಹಸ್ಬೆಂಡ್ಗೆ ಬೆಡ್ ರಿಡನ್ ಇದ್ದ ಸಮಯದಲ್ಲಿ ಒಂದು 85 ಲಕ್ಷ ಖರ್ಚಾದಾಗ ಪ್ರತಿಯೊಬ್ಬ ಮಿನಿಸ್ಟರ್ MLAಗಳು ನನ್ನ ಕಾಪಾಡಿದ್ದಾರೆ ಸರ್. ಅದು ರಾಜಕಾರಣ ಬೇರೆ, ಮಾನವೀಯತೆಯ ವ್ಯಕ್ತಿತ್ವದಿಂದ ಹೋದಾಗ, ವ್ಯಕ್ತಿಗತವಾಗಿ ಹೋದಾಗ ವ್ಯಕ್ತಿಗಳು ನನಗೆ ಜಗದೀಶ್ ಗುರುಗುಂಟೆ ಅಂತ ಹೇಳಿ ಅಣ್ಣವರು, ಜಮಖಂಡಿಯವರು, ಶುಗರ್ ಫ್ಯಾಕ್ಟ್ರಿ ದೊಡ್ಡ ಓನರು, ಅವರು ಮನೆಗೆ ಕರೆದು ವಾಲಂಟ್ರಿಯಾಗಿ ನಮ್ಮ ಅಕ್ಕ ತಂಗಿ ಅಂತ ಹೇಳಿ ನನಗೆ ಅವರು 2 ಲಕ್ಷ ಕೊಟ್ಟರು. ಯಾಕೆಂದ್ರೆ ಕೊಟ್ಟವ್ರನ್ನ ಕಷ್ಟ ಕಾಲದಲ್ಲಿ ನಿಮಗೆ ಎಲ್ಲರೂ ನೆರವಿಗೆ ಬಂದರು. ಖಂಡಿತ ಸರ್, ಖಂಡಿತ. ಯಾಕೆಂದ್ರೆ ಇದು ಕಲೆ ತವರು ಸರ್, ಇದು ಖಂಡಿತ ಗಂಡು ಮೆಟ್ಟಿನ ನಾಡು, ಇದು ಕಲಾವಿದ್ರು ನಾವು ನಿಮ್ ಸುತ್ತು, ನಮ್ಮನ್ನ ನೀವು ಕಾಪಾಡ್ಕೊಂಡಿದ್ದೀರ ಸರ್. ಸೊ ಎಸ್, ಒಂದು ಬದುಕಿನ ಒಂದು ಹಂತದಲ್ಲಿ ಒಂದು ಕಷ್ಟ ಸ್ವಾಭಾವಿಕ. ಮನುಷ್ಯ ಬದುಕಿನಲ್ಲಿ ಸುಖ, ಕಷ್ಟ, ನೆಮ್ಮದಿ ಇದೆಲ್ಲ ಇರುವಂಥದ್ದೇ. ಒಂದು ನೀವೇನು ಬಾಲ್ಯದ ಘಟನೆಗಳನ್ನ ಹೇಳಿದರೆ, ಒಂದು ಸಾಹಸ ಮಾಡಬೇಕಂತಲೇ ಮನೆಯಿಂದ ಹೊರಟು ನಾಟಕ ತಂಡದಲ್ಲಿ ಸೇರಿ ಮತ್ತು ಸಿನಿಮಾ ರಂಗಕ್ಕೆ ಮತ್ತು ಸಹಜವಾಗಿ ಮದುವೆ ಎಲ್ಲ ಆದ ನಂತರ ಒಂದು ಹಂತದಲ್ಲಿ ಪತಿಯವರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಯಿತು. ಎಲ್ಲರೂ ನಿಮ್ಮ ನೆರವಿಗೆ ಮತ್ತು ನಿಮಗೊಂದು ಮೋರಲ್ ಕರೇಜ್ ಅಂತೆಲ್ಲ ಕೊಟ್ಟಿದ್ದಾರೆ. ಎಸ್, ನೀವು ಸಿನಿಮಾ ರಂಗದಲ್ಲಿ ಮುಂದುವರಿತಾ ಹೋದಾಗ ಸಿನಿಮಾ ಏನಂತ ಹೇಳಿದ್ರೆ ಅದೊಂದು ದೊಡ್ಡ ಭ್ರಮೆಯನ್ನು ಸೃಷ್ಟಿ ಮಾಡುತ್ತೆ, ಜೊತೆಗೆ ದೊಡ್ಡ ಒಂದು ಜನಪ್ರಿಯತೆಯನ್ನು ಕೂಡ ಸೃಷ್ಟಿ ಮಾಡುತ್ತೆ ಒಬ್ಬ ಕಲಾವಿದನಿಗೆ. ಸೊ ನೀವೊಂದು ಜನಪ್ರಿಯತೆಯ ಉತ್ತುಂಗಕ್ಕೆ ಬರುವಾಗ ಜನ ಅಥವಾ ನಿಮ್ಮ ಅಭಿಮಾನಿಗಳು ಅವರದ್ದು ಪ್ರೋತ್ಸಾಹ ಇರ್ಬೋದು, ಅದನ್ನೆಲ್ಲ ನೀವು ಯಾವ ರೀತಿ ಹೇಳಲಿಕ್ಕೆ ಬಯಸ್ತೀರಿ? ನನಗೆ ನನ್ನ ಗುರುಗಳು ಫಸ್ಟೇ ಹೇಳ್ಕೊಟ್ಟಿದ್ರು ಸರ್, ಕಲಾವಿದನಿಗೆ ಯಾರೇ ಹೊಗಳಿಕೆ ತೆಗಿಲಿಕ್ಕೆ ಎಲ್ಲ ಬರುತ್ತೆ, ಯಾವುದೇ ಕಲಾವಿದನಿಗೆ ಅಹಂ ಇರಬಾರ್ದು. ನಾನೇ ನನ್ನಿಂದನೇ ನಾನು ಅನ್ನೋದು ಇರಬಾರ್ದು. ಸಮುದ್ರ ತುಂಬಾ ನೀರಿದೆ, ಅದರಲ್ಲಿ ನಾವು 1 ಬಕ್ಸೆ ನೀರು ತಗೊಂಡು ಕುಡಿದ್ರು ಸಮುದ್ರದ ನೀರು ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಕಲೆ ಅನ್ನೋದು ಆ ರೀತಿ, ನೀ ಆ ರೀತಿ ತಗೋಬೇಕು.
ತಗ್ಗಿ ಬಗ್ಗಿ ವಿನಯತೆಯಿಂದ ಇರಬೇಕು ಅನ್ನೋದು ರಾಜ್ಕುಮಾರ್ ಅವರು ಕೂಡ ಇದೇ ಮಾತನ್ನ ಹೇಳ್ತಾ ಇದ್ರು. ಖಂಡಿತ. ಅದ್ರಲ್ಲಿ ಈಗಿನ ಕಲಾವಿದರು ಕೆಲವರು ಹೇಗಿದ್ದಾರೆ ಅಂದ್ರೆ ಅಲ್ಪವಿದ್ಯೆ ಮಹಾಗರ್ವಿ. ನಾವೆಲ್ಲ ಹೇಗ್ ಬಂದ್ವಿ ಅಂದ್ರೆ ಉದರ ಪೋಷಣಂ ಬಹುಕೃತ ವೇಷಂ. ಕೆಲವ್ರು ಹೇಗೆ ಅಂದ್ರೆ ಈಗಿನವರು ಹೇಗ್ ಬೇಕಾದ್ರೂ ಬದುಕ್ತೀವಿ ಅಂತಾರೆ ಕೆಲವರು. ನಾವೇನಂತೀವಿ, ನಾವು ಬದುಕೋ ರೀತಿ, ನಾವು ನಡೆಯೋ ರೀತಿ, ನಾವು ಓಡಾಡೋ ನಮ್ಮತನ, ಅದರಲ್ಲೂ ಹೆಣ್ಮಕ್ಳು ಎಕ್ಸ್ಪೆಷಲಿ ನಾವು ಬದುಕೋ ರೀತಿಯಲ್ಲಿ ಹೆಣ್ಮಕ್ಳು ನಾವು ರೂಪಿಸ್ಕೊಳ್ಳೋದಿದೆಯಲ್ಲ, ಅದು ಗ್ರೇಟ್ ಅನ್ಸುತ್ತೆ. ಆಗಿನ ಕಾಲದ ಮಾಧ್ಯಮ ಹೇಗಿತ್ತು ಅಂದ್ರೆ ನಾವು ಡೈರೆಕ್ಟರ್ ಪ್ರೊಡ್ಯೂಸರ್ ಮುಂದೆ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ, ಹೆದರುತ್ತಿದ್ವಿ. ಡೈರೆಕ್ಟರ್ ಬಂದ್ರು ಅಂತಿದ್ವಿ. ಈಗೇನಿಲ್ಲ, ಡೈರೆಕ್ಟರ್ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ತುಂಡು ಚಡ್ಡಿ ಹಾಕೊಂಡು ಕೆಲವು ಕೂತ್ಕೋತಾರೆ. ಅದು ನಾವು ಹೇಳ್ತೀವಿ ಈಗಿನ ಈ ಸಮಾಜ, ಈಗಿನ ಇದು ಹೇಗಾಗ್ತಾ ಇದೆ ಅಂದರೆ ನಮ್ಮ ಕಲ್ಚರಲು, ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಒಂದು ಇದೇ ನಶಿಸ್ತಾ ಇದೆ. ಖಂಡಿತ. ಈಗ ಮದುವೆ ಇದು ಮೇಡಮ್, ನೀವು ಕನ್ನಡ ಸಿನಿಮಾದಲ್ಲಿ ನಟಿಸ್ತಾ ಒಂದು ತುಂಗಕ ಸ್ಥಾನಕ್ಕೆ ಬಂದಾಗ ಈ ನಡುವೆ ನಿಮಗೆ ಬೇರೆ ಬೇರೆ ಭಾಷೆಗಳ ಆಫರ್ ಬರುತ್ತೆ. ಯಾವ ಬೇರೆ ಭಾಷೆದು ಪ್ರಥಮ ಆಫರ್ ಬಂತು ನಿಮಗೆ? ತಮಿಳು ಚಿತ್ರದಲ್ಲಿ ಮಾಡಿದೆ. ತಮಿಳ್ ಚಿತ್ರದಲ್ಲಿ ಮಾಡಿದಾಗ ಬಹಳ ಖುಷಿ ಅನಿಸ್ತು. ರಾಧಿಕಾ ಅವರು, ರಾಡನ್ ಸಂಸ್ಥೆ ಅವರು, ಶರತ್ ಕುಮಾರ್ ರಾಧಿಕಾ ಅಂತ, ನೀವು ಅವಾಗ ನನ್ನವರು ಯಾರು ಇಲ್ಲ ಸಾಂಗಲ್ಲಿ ಮಾಡಿದಲ್ಲ ಹೀರೋಯಿನ್ ಮೇಡಮ್, ಅವ್ರದೇ ಒಂದು ಇದು ಇದೆ ಅವ್ರದ್ದು ಚೆನ್ನೈಲಿ. ಅವರು ಹೇಳ್ತಾ ಇದ್ರು, ಇಷ್ಟೊಂದು ಟ್ಯಾಲೆಂಟ್ ಪ್ರತಿಭೆ ಇದೆ, ಯಾಕೆ ನೀವು ತಮಿಳ್ನಾಡ್ಲಿ ಇಲ್ಲೇ ಇರಬಾರ್ದು ಅಂತ ಹೇಳಿದ್ರು ನನಗೆ. ಇಲ್ಲೇ ಒಂದು ಮನೆ ಮಾಡ್ಕೊಂಡಿದ್ ಬಿಡಿ, ಬಹಳ ಅವಕಾಶ ಸಿಗುತ್ತೆ ಇರಿ ಅಂದ್ರು. ಯಾಕೆ ನೀವು ನಿಲ್ಲಿಲ್ಲ? ನನಗೆ ನನ್ನ ಹಸ್ಬೆಂಡ್ ಮುಖ್ಯ ಇತ್ತು. ನಾನು ಅವರು ಹುಷಾರಿರ್ಲಿಲ್ಲ, ಜೊತೆಗೆ ನಾನು ನನ್ನದೇ ಆದ ಒಂದು ರೂಪರೇಷೆಗಳನ್ನ ಹಾಕೊಂಡಿದ್ದೆ. ಸಾಧನೆ ಮಾಡ್ಬೇಕು, ನನ್ನ ನಾಡಲ್ಲೇ ಕರ್ನಾಟಕದಲ್ಲೇ ಸಾಧನೆ ಮಾಡಿ, ಏನಾದ್ರು ಒಂದು ಸಾಧನೆ ಮಾಡಿ ತೋರಿಸ್ಬೇಕು. ನನ್ನ ಮನೇಲಿ, ನನ್ನ ತವ್ರ ಮನೇಲಿ ಕರ್ನಾಟಕದಲ್ಲೇ ಕನ್ನಡದ ಬಗ್ಗೆನೆ. ನಾನು ಎಲ್ಲೇ ಹೋದ್ರು ಕುವೆಂಪು ಅವ್ರದ್ದು ಒಂದು ಮಾತು ಹೇಳ್ತಿದ್ದೆ ಎಲ್ಲರಿಗೂ, ಏನು ಕನ್ನಡದ ಬಗ್ಗೆನೇ ಮಾತಾಡ್ತಿದ್ದೆ ಎಲ್ಲರಿಗೂ. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡದವರಾಗಿರಿ ಅಂತ ಹೇಳ್ತಾ ಇದ್ದೆ. ಆದ್ರಿಂದ ನಾನು ಎಲ್ಲೂ ಹೋಗಕ್ ಇಷ್ಟಪಡ್ಲಿಲ್ಲ, ಪಾತ್ರ ಮಾಡ್ತಿದ್ದೆ. ತಮಿಳ್ ಬಂತು, ತಮಿಳ್ ಆಫರ್ ನಂತರ ತೆಲುಗು ಮಾಡಿದೆ, ಮಲಯಾಳಿ ಮೂವಿ ಮಾಡಿದೆ, ಒಂದು 24 ಫೆಮೇಲ್ ಕೊಟ್ಟಾಯಂ ಅಂತೇಳಿ ಮೂವಿ, ಅದು ಅವಾರ್ಡ್ ಬಂತು. ಅದಕ್ಕೆ ಆ ಮೂವಿಗೆ ಅವಾರ್ಡ್ ಬಂತು. ಅದರಲ್ಲಿ ನಾನು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ. ತುಂಬಾ ಒಳ್ಳೆ ಹೆಸರು ಕೇರಳದಲ್ಲಿ. ನಾನು ಸುಮ್ಮನೆ ಹೋದ್ರು ಈಗ್ಲೂ ಆ ಕಡೆ ಕೇರಳ ಮಾತಾಡ್ತಾರೆ ನನ್ನನ್ನ, ಇಂಥ ಆರ್ಟಿಸ್ಟ್ ಬಂದಿದ್ದಾರೆ ಇವರು ಅವಾರ್ಡ್ ಮೂವಿಲ್ ಮಾಡಿದ್ರು ಅಂತ ಹೇಳ್ತಾರೆ. ಕಲಾವಿದನಿಗೆ ಇಡೀ ಜಗದಗಲ ಅಭಿಮಾನಿಗಳಿರ್ತಾರೆ. ಭಾಷೆ ಮುಖ್ಯ ಅಲ್ಲ, ಭಾಷೆ ಮುಖ್ಯ ಅಲ್ಲ, ಕಲೆ ಮುಖ್ಯ ಅಂತ. ಹೌದೌದು, ನೀವಾಗಲೇ ಹೇಳಿದ್ರಿ. ಆಮೇಲೆ ಬಹುಶಃ ಮರಾಠಿ, ಹೌದು, ಮರಾಠಿನೂ ಮಾಡಿದೆ ಸರ್. ಮರಾಠಿ ಪಿಕ್ಚರು ಮಾಡಿದೆ, ಮರಾಠಿ ನಾಟಕಗಳನ್ನು ಮಾಡಿದೆ. ಮರಾಠಿ ಹೆಂಡತಿ ಅಂತ ಹೇಳಿ ನಾಟಕ ಮಾಡಿದೆ. ಬಹಳ ಖುಷಿ ಅನ್ಸುತ್ತೆ. ಯಾಕೆಂದ್ರೆ ನಮ್ಗೆ ಏನು, ನಾನು ಓದಿರೋದು 2ನೇ ಕ್ಲಾಸು. ನಾನು ನಿಜವಾಗ್ಲೂ ಏನು ಇವತ್ತು ನನ್ನ ಹೆಸರು ಬರಿಬೇಕಾದ್ರೂ ನಂಗೆ ಸರಿಯಾಗಿ ಬರೆಯಕ್ಕೆ ಬರಲ್ಲ. ಇಂಗ್ಲೀಷು ಯಾವ ಭಾಷೆಯಲ್ಲಿ ಎಲ್ಲೇ ಹೋಗಿ ನನ್ಗೆ ಹೇಳ್ತಿದ್ರು ಒಬ್ರು, ಎಲ್ಲೋದ್ರೂ ಬದುಕ್ಬಿಡ್ತಾಳೆ, ಒಂದು ಬಂಡೆನಾರು ಮಾತಾಡ್ಸ್ಕೊಂಬಂದ್ಬಿಡ್ತಾಳೆ, ಆಮೇಲೆ ಜನನ ಹಂಗೆ ಆಕರ್ಷಣೆ ಮಾಡಿ ಇಟ್ಕೊಂಡ್ಬಿಡ್ತಾಳೆ. ಸರ್, ಇವತ್ತು ನಾನು ಬದುಕಿರೋದು ಉತ್ತರ ಕರ್ನಾಟಕದ ಅಣ್ಣ ತಮ್ಮಂದ್ರಿಂದ ಸರ್. ಯಾಕೆ ನೀವು ಉತ್ತರ ಕರ್ನಾಟಕ ನನ್ನನ್ನು ಸಾಕಿದ್ದು ಸರ್, ತಂದೆ ತಾಯಿ. ಇವತ್ತು ನಾನು ಗೌಡ್ರ ಗದ್ಲ ನಾಟಕ ಗೌಡನ ಪಾತ್ರ ಮಾಡಿದ್ರೆ ಸುಧೀರ್ ಅವ್ರು ಮಾಡ್ದಂಗೆ ಮಾಡ್ತಾರೆ ಅಂತಾರೆ ಇಲ್ಲಿ. ಆಮೇಲೆ ಒಂದೊಂದು ಊರಲ್ಲೂ ಕಲೆಕ್ಷನ್ ಹೌಸ್ಫುಲ್ ಸರ್. ಈಗಲೂ ನಂದೇ ತಂಡದಲ್ಲಿ ಮಾಡಿದ್ರೆ ಜನ ತಳ್ಳಾಡ್ಕೊಂಡು ಬರ್ತಾರೆ ಸರ್. ಕರ್ನಾಟಕದಲ್ಲಿ ಬಯಲುಸೀಮೆ ಕರ್ನಾಟಕದಲ್ಲೆಲ್ಲ ನಾಟಕ ತಂಡಗಳಿಗೆ ಭಾರಿ ಭಾರಿ ಕಂಪನಿ ನಾಟಕಗಳಿಗೆ ದೊಡ್ಡ ವೃತ್ತಿರಂಗಭೂಮಿಗಳಿಗೆ ವೃತ್ತಿರಂಗಭೂಮಿಯಲ್ಲಿ ದೊಡ್ಡ ಮಟ್ಟಕ್ಕೆ ಇವತ್ತಿಗೂ ಕೂಡ ಜನರದೊಂದು ಬೆಂಬಲ, ಸಾಕಷ್ಟು ಏನು ಕಲಾವಿದರನ್ನು ಅವರು ಬೆಳೆಸಿ ಪ್ರೋತ್ಸಾಹಿಸಿದ್ದಾರೆ. ನೀವು ಧಾರಾವಾಹಿ ಕ್ಷೇತ್ರಕ್ಕೆ ಬರ್ತೀರಿ, ಯಾವಾಗ ಎಂಟ್ರಿ ಆಯ್ತು? ನಾನು ಅವಾಗ ಎಸ್ ನಾರಾಯಣ ಅವ್ರದ್ದು ಅಂಬಿಕಾ ಅಂತ ಧಾರಾವಾಹಿ, ಆಮೇಲೆ ರವಿ ಕಿರಣ್ ಅವ್ರದ್ದು ಫಸ್ಟ್ ಚಂದನ ಟಿವಿಗೆ ಬಂದೆ ನಾನು. ಚಂದನ ಫಸ್ಟ್ ಇದ್ದಿದ್ದು. ರವಿ ಕಿರಣ್ ಅವ್ರದ್ದು ಮನೋರಂಜನೆ ಅಂತ ಒಂದು ಧಾರಾವಾಹಿ, ಅಭಿನಯ ಅಂತ ಮಾಡ್ತಾ ಇದ್ರು ಕಲಾವಿದೆ. ಅದ್ರಲ್ಲಿ ಅತ್ತೆ ಪಾತ್ರ, ಬಜಾರಿ ಅತ್ತೆ ಪಾತ್ರ ಮಾಡಿದೆ. ಅದಾದ್ಮೇಲೆ ಸಬೀನಾ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು ಚಂದನದಲ್ಲಿ, ಅದ್ರಲ್ಲಿ ಮಾಡ್ತಾ ಇದ್ದೆ. ಸುಮಾರು ಧಾರಾವಾಹಿ ಅವಾಗ. ಇದು ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗೋದು, ಆಮೇಲೆ ಮಲೆಗಳಲ್ಲಿ ಮದುಮಗಳು ಕುವೆಂಪು ಅದರಲ್ಲಿ ಗೌಡತಿ ಪಾತ್ರ, ಅದು ಶಿವಮೊಗ್ಗ ಅವ್ರದ್ದು ಕುಪ್ಪಳ್ಳಿಲೇ ಶೂಟಿಂಗ್ ಇತ್ತು, ಅಲ್ಲಿ ಮಾಡಿದ್ದೆ. ಹಂಗೆ ಅದು ನನಗೆ ಬೆಳ್ಕೊಂಬಂತು. ಅದಾದ್ಮೇಲೆ ಚಂದನ ಹೋದ್ಮೇಲೆ
ಈ ಎಲ್ಲ 28 ಚಾನಲ್ಗಳು ಬಂದಾಗ 28 ಚಾನಲ್ಗಳು ನನಗೆ ಅವಕಾಶಗಳು ಸಿಕ್ಕಿದ್ವು. ಉದಯ ಟಿವಿ, ಕಲರ್ಸ್ ಕನ್ನಡ, ಎಲ್ಲ ಧಾರಾವಾಹಿಗಳು ಅವಕಾಶಗಳು ಬಂತು. 70 ಧಾರಾವಾಹಿ ಈಗ ನೀವು ಬೇರೆ ಬೇರೆ ಸಾಮಾಜಿಕ ಸಂಘಟನೆಯಲ್ಲೆಲ್ಲ ತೊಡಗಿಸ್ಕೊಂಡಿರೋ, ನಾನು ಆಗಲೇ ಹೇಳಿದೆ, ಮಾನವ ಹಕ್ಕುಗಳು ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು, ಇವೆಲ್ಲ ತೊಡಗಿಸ್ಕೊಳ್ಳುವಾಗ ಈ ಧಾರಾವಾಹಿಯ ಶೂಟಿಂಗ್ ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ? ಆ ಟೈಮಲ್ಲಿ ಧಾರಾವಾಹಿ ಫಿಲಮ್ದು ಇದ್ದಾಗ ಇದನ್ನ ಒಪ್ಕೋತಿರ್ಲಿಲ್ಲ, ಇದ್ದಿದ್ದಾಗ ಅದು ಒಪ್ಕೋತಿರ್ಲಿಲ್ಲ. ನನಗೆ ಅವ್ರು ಅಡ್ಜಸ್ಟ್ ಆಗೋರು, ಅವ್ರಿಗೆ ನಾನು ಅಡ್ಜಸ್ಟ್ ಆಗ್ತಾ ಇದ್ದೆ. ಅಲ್ಲ, ಮತ್ತೆ ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂತ ಹೇಳಿದ್ರೆ, ಈಗ ಬಹುತೇಕ ಮಂದಿ ಕಲಾವಿದರು ಕಲಾ ಕ್ಷೇತ್ರದಲ್ಲೇ ತೊಡಗಿಸಿಕೊಂಡಿರ್ತಾರೆ. ಸಾಮಾಜಿಕ ಬದುಕಿನಲ್ಲಿ ಅಥವಾ ಬೇರೆ ಬೇರೆ ಸಾಮಾಜಿಕ ಸೇವೆಯ ಕ್ಷೇತ್ರದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಅಪರೂಪಕ್ಕೊಂದಷ್ಟು ಜನ ಬರ್ತಾರೆ. ಸೊ ನೀವು ಬಂದಿದ್ದೀರಿ, ನೀವು ಕಾಲವನ್ನು ಯಾವ ರೀತಿ, ಟೈಮ್ ಅನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಅಂತ. ಒಂದು ಕಡೆ ಕಲೆ, ಇನ್ನೊಂದು ಕಡೆ ನಿಮ್ಮ ಸಾಮಾಜಿಕ ಸೇವೆ ಕಾರ್ಯಗಳು. ಸೇವೆಗೆ ನಾನು ಒಂದು 10-15 ದಿನ ಫಿಕ್ಸ್ ಇಟ್ಬಿಡ್ತೀನಿ, ಅದರಲ್ಲೇ ಇರ್ತೀನಿ. ಒಂದು 10-15 ದಿನ ಶೂಟಿಂಗ್ಗಳಿದ್ದಾಗ ಅದನ್ನ ಕವರ್ ಮಾಡ್ಕೋತೀನಿ. ಯಾಕೆಂದ್ರೆ ಎರಡು ದೋಣಿ ಮೇಲೆ ಕಾಲಿಡಲ್ಲ, ಒಂದು ದೋಣಿ ಮೇಲೆ ಇಡಬೇಕಾಗುತ್ತೆ. ಆ ಟೈಮಲ್ಲಿ 15 ಡೇಸ್ ಇದಕ್ಕೆ 15 ಡೇಸ್ ಇದಕ್ಕೆ ಅಂತ ಇಟ್ಟಿರ್ತೀನಿ. ನನ್ನನ್ನು ಈ ಸೇವೆನೆಲ್ಲ ಗುರುತಿಸಿ ನಮ್ಮ JP ನಗರ ಪೊಲೀಸ್ ಸ್ಟೇಷನ್ಲಿ 40 ವರ್ಷದಿಂದ ನಾನು ಅಲ್ಲಿ ಪೊಲೀಸ್ ಇನ್ಫಾರ್ಮರ್ ಆಗಿ ಇಂಟೆಲಿಜೆನ್ಸಿ ವರ್ಕ್, ಕಮ್ಯುನಿಟಿ ಪೊಲೀಸ್, ಅವಾಗ ವಿಶೇಷ ಪೊಲೀಸ್ ಅಧಿಕಾರಿ ಅಂತ ಇತ್ತು, ಇವಾಗ ಕಮ್ಯುನಿಟಿ ಪೊಲೀಸ್, ನಗರದ ಗಣ್ಯ ವ್ಯಕ್ತಿಗಳು ಅಂತ ಸಿಟಿಜನ್ ಕಾರ್ಡ್ ಮಾಡಿ ಒಂದು ವುಡ್ಲ್ಯಾಂಡ್ಸ್ ಹೋಟೆಲ್ ಮೀಟಿಂಗ್ ಕರೆದಿದ್ರು ಸರ್. ಎಲ್ಲ ಬೆಂಗಳೂರು ಯಾವ ಏರಿಯಾದ ಎಂತೆಂಥ ವ್ಯಕ್ತಿಗಳಿದ್ದಾರೆ ಎಲ್ಲರನ್ನೂ ಕೂರಿಸಿದ್ದಾಗ ಬೆಂಗಳೂರಿಗೆ ಯಾರು ಸೆಲೆಕ್ಟ್ ಮಾಡೋಣ ಮಾಡಿ ಅಂತ ಕೇಳಿದಾಗ ನನ್ನೇ ತೋರಿಸಿದ್ರು ಎಲ್ಲ ಜನ, ಮೇಡಮ್ಗೆ ಕೊಡಿ, ಇವ್ರಿಗೆ ಕೊಡಿ ಅಂತ ಹೇಳಿ. ಆ ಟೈಮಲ್ಲಿ ನನಗೆ ನೋಡಿದಾಗ ಕೂಡ ಅವರಿಗೆ ಬಹುಶಃ ಇವರನ್ನ ಒಂದು ಪೊಲೀಸ್ ತರ ಅಂತ ನಿಲ್ಲಿಸಿದ್ದಾರೆ. ಇಲ್ಲ, ನಂದೊಂದು ಸ್ವಭಾವ, ಯಾರು ಜನರನ್ನ ಮೆಚ್ಚಿಸಲು ಜನಾರ್ದನನಿಂದಲೂ ಸಾಧ್ಯವಿಲ್ಲ. ನಮ್ಮ ಆತ್ಮವನ್ನ ಮೆಚ್ಚುವ ಹಾಗೆ ನಾವು ಮಾತಾಡ್ಬೇಕು, ನಮ್ಮ ಆತ್ಮ ಮೆಚ್ಚೋ ತರನೇ ನಾವು ನಡ್ಕೋಬೇಕು. ಯಾರನ್ನ ಮೆಚ್ಚಿಸಿ ಏನೂ ಇಲ್ಲ, ನಾವು ಮೆಚ್ಚಿಸ್ಬೇಕಾಗಿರೋದು ಭಗವಂತನ. ಕನಕದಾಸರಿಗೆ ಹಣ್ಣು ಕೊಟ್ರಂತೆ, ಯಾರು ಇಲ್ದ ಜಾಗದಲ್ಲಿ ತಿನ್ಕೊಂಬಂತ ಶಿಷ್ಯರುಗಳೆಲ್ಲ ಎಲ್ಲ ಏನ್ ಮಾಡಿದಂತೆ ಔಸ್ಕೊಂಡು ತಿಂದ್ರು. ಕನಕದಾಸರು ಏನ್ ಮಾಡಿದ್ರಂತೆ, ಎಲ್ಲಾ ಕಡೆ ಭಗವಂತ ಇದ್ದಾನೆ, ಅವನು ಕಣ್ ತಿಪ್ಸಿ ನಾನು ಏನ್ ಮಾಡಕ್ ಸಾಧ್ಯ ಇದೆ, ಹಂಗೆ ನಾನು ಭಗವಂತನ ಕಣ್ ತಪ್ಪಿಸಿ ಏನು ಮಾಡಕ್ ಸಾಧ್ಯ ಇಲ್ಲ ಸರ್. ಅವನ್ನ ಒಂದು ಆಶೀರ್ವಾದ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಈ ಕಡೆಗೆ ತಿನ್ನೋದಿಲ್ಲ. ಅದು ಅವನ ಪ್ರೇರಣೆ ಇದ್ರೆ ಮಂಗಳೂರು ಸಿಕ್ಕಿದ್ದು, ನೀವು ಸಿಕ್ಕಿದ್ದು, ಇಂಥ ಬಂಧುಗಳು. ಮೇಡಮ್, ಎಸ್, ನೀವೊಬ್ಬ ಒಳ್ಳೆಯ ಏನು ಸಿಂಗರ್ ಹೇಳಿದ್ದೇವೆ, ಜೊತೆಗೆ ಒಳ್ಳೆಯ ಏನು ವಾಯ್ಸ್ ಕೊಡೋರು ಕೂಡ, ಡಬ್ಬಿಂಗ್ ಆರ್ಟಿಸ್ಟ್, ಮಿಮಿಕ್ರಿ ಚೆನ್ನಾಗಿ ಮಾಡ್ತೀರಿ. ಈಗ ಒಂದು ಹಾಡು ಹೇಳಬೇಕು ನೀವು, ನಿಮ್ಮ ಇಷ್ಟದ ಒಂದು ಹಾಡು, ಆಮೇಲೆ ಒಂದು ಒಳ್ಳೆಯ ಏನು ಮಿಮಿಕ್ರಿ ಯಾರಾದರೂ ಕಲಾವಿದರ ಧ್ವನಿಯನ್ನು. ಸರ್, ಅದು ಆದಿತ್ಯ ಚಿತ್ರದ್ದು ನಮ್ಮ ಜಯಶ್ರೀಮ್ ಅವ್ರು ಹಾಡಿರೋ ಸಾಂಗ್ ಒಂದು, ಇನ್ನೊಂದು ಮೌನಗೀತೆ, ಒಂದೊಂದು ಎಪಿಸೋಡ್ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಖಂಡಿತ. ರೊಂಬೆ ಈ ವಯ್ಯಾರದ ರೊಂಬೆ, ಗೊಂಬೆ ನಾ ಕರ್ಪೂರದ ಗೊಂಬೆ, ನನ್ನ ತವರೂರು ಆ ಗೊಂಬೆ, ಅಲ್ಲಿಂದಲೇ ಬಂದ ದಾಳಿಂಬೆ, ಒಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ, ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ. ಹೊಯ್ ರೊಂಬೆ ಈ ವಯ್ಯಾರದ ರೊಂಬೆ, ಗೊಂಬೆ ನಾ ಕರ್ಪೂರದ ಗೊಂಬೆ. ಇದು ಜಯಶ್ರೀಮ್ ಅವರು ಹಾಡಿದ್ದು ಮೌನಗೀತೆ ಚಿತ್ರದ್ದು. ನಾನು ಮೆಲೋಡಿ ಸಾಂಗ್ನ ಹಾಡಬೇಕು ಅಂದಾಗ, ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಒಲವಿನ ಕಾವ್ಯಕ್ಕೆ ಇಂದೇ ಪೀಠಿಕೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಈ ಸಂಗೀತಕ್ಕೆಲ್ಲ ನಿಮಗೆ
ಯಾರು ಪ್ರೇರಣೆ ಕೊಟ್ಟರು, ಯಾರು? ಅಮ್ಮನೇ ಸರ್, ಅಮ್ಮನೇ. ಸಂಗೀತಕ್ಕೆ ಭಾಳ, ನನ್ನ ಸಂಗೀತಕ್ಕೆ ಟೀಚರು ಅಷ್ಟೇ, ಭಾಳ ಫಾಸ್ಟ್ ಇದೆಯಾ ನೀನು ಅಂತೇಳಿ. ನಾನು ಸಂಗೀತದಲ್ಲೂ ಕ್ಲಾಸಿಕಲ್ ಹಾಡುಗಳು, ಕ್ಲಾಸಿಕಲ್ ಡ್ಯಾನ್ಸು ಎಲ್ಲದಕ್ಕೂ ನನ್ನ ಅಮ್ಮನೇ ಕಾರಣ ಸರ್. ಹ್ಞೂ ಸರ್, ಹ್ಞೂ ಸರ್. ಬಹುಶಃ ಅದು ನಿಮಗೆ ರಂಗಭೂಮಿಗೆ ಬಂದಾಗ ಅಥವಾ ಈ ರೀತಿ ಸಿನಿಮಾ ಕ್ಷೇತ್ರಕ್ಕೆಲ್ಲ ಬಂದಾಗ ತುಂಬ ಪ್ರಯೋಜನಕ್ಕೆ ಬಂದಿರ್ಬೋದು. ಹೌದು ಸರ್. ಯಾಕೆಂದರೆ ಗಂಡು ಪಾತ್ರಗಳು ಮಾಡೋವಂಥ ಕಲಾವಿದರು ಇರಲಿಲ್ಲ. ಈಗ ನಿಮ್ಮಲ್ಲಿ ಯಕ್ಷಗಾನದಲ್ಲಿ ಗಂಡು ಮಕ್ಕಳೇ ಹೆಣ್ಮಕ್ಳು ಪಾಠ ಮಾಡ್ತಾರೆ. ಹೌದು ಹೌದು. ನಮ್ಮಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಪಾಠ ಮಾಡೋದು ಭಾಳ ಕಷ್ಟ ಇತ್ತು. ಅದೇ ನಾವು ಏನು ರಂಗಭೂಮಿಯಲ್ಲಿ ನಾನು ನೋಡಿದೆ ನಿಮ್ಮದೇನು ದುರ್ಯೋಧನ ಪಾತ್ರ ಮಾಡಿದ್ದೀರಿ, ಭೀಮನದು, ಆಂಜನೇಯನದು. ಇವತ್ತು ಶ್ರಾವಣ ಮಾಸ ಇರೋದ್ರಿಂದ ಆಂಜನೇಯಂದು ಒಂದು ಕಂದ ಪದ್ಯ ಹೇಳಿ ದುರ್ಯೋಧನ ಒಂದು ಡೈಲಾಗ್ ನಿಮ್ಗೆ ಹೇಳ್ತೀನಿ ಸರ್. ಸೀತಾ ಮಾತೆ ಉರುಳಾಕೋತಾ ಇರ್ತಾರೆ. ಆಂಜನೇಯನ ಶ್ರಾವಣ ಮಾಸದ ಶುಭಾಶಯ ಕೊರ್ತಾ ಆಂಜನೇಯನ ಒಂದು ಕಂದ ಪದ್ಯ ಹೇಳ್ತೀನಿ ಸರ್. ಆತ್ಮವಧೆ ಹೇಳಿತನ ದುಡುಕದಿರು ಪೇಳುವೆನು ಶ್ರೀರಾಮನಾಣೆ. ರಾಮನಾಣೆ ರಕ್ಕಸರ ಪಾಳ್ಯಯದಿ, ರಕ್ಕಸರ ಪಾಳ್ಯಯದಿ ರಾಮನಾಮವ ನುಡಿವ ನೀನದಾವನೋ ಧನ್ಯ ಸಂಪನ್ಯ ಮಾನ್ಯ. ಅಂಜನ ಸಂಜಾತ ಆಂಜನೇಯನೇ ನಾನು, ಅಂಜನ ಸಂಜಾತ ಆಂಜನೇಯನೇ ನಾನು, ನಿನ್ನ ರಸ ರಾಮ ಬಂಟನಮ್ಮ, ರಾಮ ಬಂಟನಮ್ಮ. ಯಕ್ಷಗಾನದ ಬಗ್ಗೆ ಒಂಚೂರು ಮಾತಾಡಿ. ನಮ್ಮ ಮೈಸೂರು ಭಾಗದ ಯಕ್ಷಗಾನನೇ ಹೌದು, ನಿಮ್ಮ ಕಡೆ ಯಕ್ಷಗಾನನೇ ಹೌದು ಹೌದು. ನನಗೆ ಅದರಲ್ಲಿ ಯಮಧರ್ಮನ ಎಂಟಿ ಪಾತ್ರ ಕೊಟ್ಬಿಟ್ಟಿದ್ರು. ಭಯಂಕರವಾಗಿ ಯಮ ಎಲ್ಲಿ ಬರ್ತಾರೆ ಅಂತ ನಾನು ಹುಡುಕಾಡ್ತಾ ಇದ್ದೀನಿ. ಅವ್ರು ಎಮ್ಮೆ ಮೇಲೆ ವಿಕಾರವಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ರು, ನಾನು ಓಡ್ಬಿಟ್ಟಿದ್ದೆ ಸೇರ್ಕೊಂಡು. ಭಯ ಬಂದ್ಬಿಟ್ಟಿತ್ತು. ಅನ್ಕೊಂಡು ಬಂದ್ರು. ನಾನು ಸತ್ತೇ ಇವತ್ತು ನಾನು ಹೋಗ್ತೀನಿ ಅಂದೆ. ಆ ಪಾತ್ರನ ಧೈರ್ಯವಾಗಿ ನಿಂತ್ಕೊಂಡು ಮಾಡಿದೆ. ಅವನೇನ್ ಮಾಡ್ದ, ಪಾತ್ರ ಮಾಡ್ತಾ ಮಾಡ್ತಾ ನಾನು ನಿಂತಿದ್ನೆಲ್ಲ ಬಂದು ಧಾಪ್ ಅಂತ ನನ್ನ ಸೀರೆ ಹಿಂಗ್ ಇಟ್ಕೊಂಡ್ಬಿಟ್ಟಿದ್ದ ಕಾಲಲ್ಲಿ. ನಾನು ಸೀರೆ ಬಿಡು ಅಂದ್ರೆ ನಿನ್ ಮಾತು ಬರಲ್ಲ ಅಂತ ನಾನು ಅದ್ರಲ್ಲೂ ಕಾಮಿಡಿ ಮಾಡ್ತದೆ. ನನಗೆ ಆಗ್ತಾ ಇಲ್ಲ ನಿಂತ್ಕೊಳ್ಳೋಕ್ಕೆ. ಅವಾಗ ಸ್ವಲ್ಪ ಸಣ್ಣವಳಿದ್ದೆ, ಸ್ವಲ್ಪ ಭಯ ಆಗೋದು ಆ ಪಾತ್ರ. ಆದ್ರೂ ಯಾವುದೇ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರಗಳನ್ನು ಅನುಭವಿಸಿ ಮಾಡಿದಾಗಲೇ ಅದಕ್ಕೆ ಭಗವಂತ ಒಂದು ರಕ್ಷಿಯಾಗಿ ನಿಂತಿರ್ತಾನೆ ಅಂತ ತಿಳಿದು ನನ್ನ ಪಾತ್ರಗಳನ್ನು ನನಗೆ ಚಿಕ್ಕದೇ ಕೊಟ್ಟಿದ್ರು ಸಹಿತ ಫಿಲಮ್ಗಳಲ್ಲಿ 3 ಸೀನ್ ಇದ್ರು ನಾನು ಹೋಗ್ತಾ ಇದ್ರೆ ಜನ ನೀವು ಆರ್ಟಿಸ್ಟ್ ಅಲ್ವಾ ಅನ್ನೋ ರೀತಿ ನಾನು ಅದನ್ನು ಪರಿವರ್ತನೆ ಮಾಡ್ಕೋತಾ ಇದ್ದೆ ಸರ್. ನಿಮಗೆ ಸಿನಿಮಾದಲ್ಲಿ, ನಿಮ್ಮ ಸಿನಿಮಾ ಜರ್ನಿಯಲ್ಲಿ ತುಂಬ ನೀವು ಪದೇ ಪದೇ ನಿಮಗೆ ನೆನಪಿಗೆ ಬರುವಂಥ ಅಥವಾ ನೀವು ನೆನಪಿಸಲಿಕ್ಕೆ ಇಷ್ಟಪಡುವಂಥ ಸಿನಿಮಾ ನೀವು ಭಾಗವಹಿಸಿದ, ಅಂದರೆ ನೀವು ಪಾತ್ರ ವಹಿಸಿದ ಸಿನಿಮಾ? ವಿಷ್ಣುವರ್ಧನ್ ಅವ್ರ ಜೊತೆ ಮಹಾಕ್ಷತ್ರಿ ಅಂತ ಒಂದು ಚಿತ್ರ ಮಾಡಿದೆ. ಅದರಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಅದರಲ್ಲಿ ನಾನು ಪೊಲೀಸ್ ಕ್ಯಾರೆಕ್ಟ್ರು, ಸೋನಾವಾಲಿಯ ನಾನು. ಅದರಲ್ಲಿ ಒಂದು ಸಾಂಗ್ ಡ್ಯಾನ್ಸ್ ನನಗೂ ಸೋನಾವಾಲಿಯ ಇಬ್ರು. ಏನೈತೆ ಒಳಗ ಏನೈತೆ ಹುಬ್ಬಳ್ಳಿಯಾಗಿಲ್ಲದ್ದು, ಧಾರವಾಡದಾಗಿಲ್ಲದ್ದು. ಅವಾಗ ವಿಷ್ಣುವರ್ಧನ್ ಸಾರು ನಂಗೆ ತುಂಬಾ ಆತ್ಮೀಯರಾಗಿದ್ರು. ಅವ್ರು ಯಾರ ಜೊತೆನೂ ಮಾತಾಡಲ್ಲ, ರೆಸ್ಪಾನ್ಸಿಬಲ್ ಆಗಿ ಸುಮ್ಮನೆ ಕಣ್ಣಲ್ಲೇ ಹಿಂಗೆ ಇರೋರು. ಅವರು ಮಡಿಕೇರಿಯಿಂದ ನಾವು ಚಟ್ಟಿಯಲ್ಲಿ ಶೂಟಿಂಗ್ ಹೋಗ್ಬೇಕಾಗೋದು, ಅವ್ರು ಜೀಪಲ್ಲೇ ಕರ್ಕೊಂಡು ಹೋಗೋರು ನಮ್ಮನ್ನ. ರಾಜೇಂದ್ರ ಸಿಂಗ್ ಬಾಬು, ನಾನು, ಸೋನಾವಾಲಿಯ ಮೇಡಮ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ತುಂಬ ತಿಳುವಳಿಕೆ, ಮನವರಿಕೆ ಆಗುವಂಥ ಮಾತುಗಳನ್ನ ಆಡ್ಕೊಂಡು ಕರ್ಕೊಂಡು ಹೋಗೋರು. ಚಿತ್ರರಂಗ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ. ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅಂದರೆ ಸೇವ್ ಆಗಬೇಕು ಕಲಾವಿದರು ಫಸ್ಟು. ಕಲಾವಿದರು ಮೊದಲು ಸೇವ್ ಆದಾಗ ಬದುಕೋಕೆ ಸಾಧ್ಯ. ಸೇವ್ ಆಗಲಿಲ್ಲ ಅಂದರೆ ಕಲಾವಿದರ ಜೀವನ ನೀರಿನ ಮೇಲಿನ ಗುಳ್ಳೆ ಆಗೋಗುತ್ತೆ. ಇಲ್ಲ ಅಂದರೆ ಆನೆ ತನ್ನ ತಲೆ ಮೇಲೆ ತಾನೇ ಹಿಂಗೆ ನಿಂತ್ಕೊಂಡು ಮಣ್ಣು ಹಾಕೊಳತ್ತಲ್ಲ, ಹಂಗೆ ಹಾಕೊಂಡ್ಬಿಡ್ತೀರಾ. ಕಲಾವಿದರು ಬದುಕೋದನ್ನ ಕಲೀರಿ ಅನ್ನೋರು ವಿಷ್ಣು ಸಾರು. ಆಮೇಲೆ ಅಣ್ಣವರು, ಅವರು ಅಷ್ಟೇ. ಅಣ್ಣವ್ರನ್ನ ನಾನು ನೋಡಬೇಕು ಅಂತ ಹೋದಾಗ ಒಂದ್ಸರಿ ಅವರ ಸೆಕ್ಯೂರಿಟಿ ಗನ್ಮ್ಯಾನು ತಳ್ಬಿಟ್ಟಿದ್ದ ನನ್ನ ಕಲಾಕ್ಷೇತ್ರದಲ್ಲಿ. ಫುಲ್ ರಶ್ ಇತ್ತು, ತಳ್ಬಿಟ್ಟಿದ್ದ.
ಒಂದಿನ ನನಗೆ ಅವ್ರ ಮನೆಗೆ ಕರೆ ಬಂತು ಓಂ ಚಿತ್ರಕ್ಕೆ. ಅದೇ ರಾಜ್ಕುಮಾರ್ ಅವರು ಹೇಳಿದ್ರು, ಅವತ್ತು ನೀನು ನನ್ನ ನೋಡಕ್ಕೆ ಎಷ್ಟು ಒದ್ದಾಡ್ತಿದ್ದೆ, ಇವತ್ತು ಇಲ್ಲಿಗೆ ಬಂದಿದ್ಯಾ, ಇದನ್ನ ಕಾಪಾಡಿಕೊಂಡು ಪಾತ್ರ ಮಾಡಿಕೊಂಡು ಹೆಸರು ಮಾಡು, ಚಾಮರಾಜನಗರದ ಗಡಿ ಭಾಗ, ನಮ್ಮ ತವ್ರ ಮನೆ ಪಕ್ಕದ ಹೆಣ್ಮಗಳು ನೀನು ಅಂತೇಳಿ ನಂಗೆ ಅವತ್ತು ಆಶೀರ್ವಾದ ಮಾಡಿದ್ರು. ನಾನು ಅದು ಅವರೊಂದು ಆಶೀರ್ವಾದ ಇವತ್ತು ನನಗೆ ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಅಂಬರೀಷ್ ಅವ್ರ ಮನೆ ಹತ್ರನೇ ಇದ್ದೆ ನಾನು, ಪಕ್ಕನೇ JP ನಗರದಲ್ಲಿ. ಆ ಟೈಮಲ್ಲಿ ನಮ್ಗೆ ಬಹಳ ಕಷ್ಟ, ಹೊಸದಾಗಿ ಮದುವೆ ಆಗಿ ಹೋಗಿದಂಥ ಸಮಯ. ಆ ಟೈಮಲ್ಲಿ ಅಂಬರೀಷ್ ಅಣ್ಣವರು ನನಗೆ ಅಡ್ವಾನ್ಸ್ ಕೊಡೋಕ್ಕೂ ದುಡ್ಡಿರಲಿಲ್ಲ, ಮನೆಯಿಂದ ಹೇಳ್ದೆ ಇದು ಬಂದ್ಬಿಟ್ಟಿದ್ವಲ್ಲ. ಆ ಟೈಮಲ್ಲಿ ಅಂಬರೀಷ್ ಅಣ್ಣ ನನಗೆ ಹಣ ಸಹಾಯ ಮಾಡಿ ತುಂಬ ಹೆಲ್ಪ್ ಮಾಡಿದರು, ಅಂಬರೀಷ್ ಅಣ್ಣವರು ಸಹಿತ. ಯಾಕೆ ಕಲಾವಿದರು ನಮ್ಗೆ ಯಾರು ಸಹಾಯ ಮಾಡ್ತಿರೋ ಅವ್ರನ್ನ ನಾವು ಇಷ್ಟೊತ್ತಲ್ಲೂ ನೆನೆಸ್ಬೇಕು. ಆವಾಗ ಭಗವಂತ ನಮ್ಮನ್ನು ಮುಂದೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾನೆ. ನಾನು ಈಗ ಅದರಿಂದಾನೇ ನನ್ನ ತಾಯಿ ಹೆಸರಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಚಾಮರಾಜನಗರದಲ್ಲಿ ಒಂದು ವೃದ್ಧಾಶ್ರಮ, ಕಲಾವಿದರಿಗೊಂದು ಅನಾಥಾಶ್ರಮ. ಅಂದರೆ ನಾವು ಅನಾಥರಲ್ಲ, ಕಲಾವಿದರು ಅವ್ರಿಗೆ ಆಶ್ರಯ ಇಲ್ದಿದಾಗ ಕಷ್ಟಪಡುವಂಥ ಎಷ್ಟೋ ಕಾಲದಲ್ಲಿ ಅಂಥವ್ರಿಗೆ ಒಂದು ಆಶ್ರಮ ಮಾಡಬೇಕು ಅಂತೇಳಿ ಚಾಮರಾಜನಗರದಲ್ಲಿ ಗೋಮಾಳ ಅಂತ ಇರುತ್ತೆ, ಅದನ್ನು ನಾನು MP ಅವ್ರಿಗೆ ಹಾಕ್ಕೊಂಡು ಧ್ರುವ ನಾರಾಯಣ್ ಸಾಹೇಬ್ರಿಗೆಲ್ಲ ಕೇಳಿಕೊಂಡು ಅದು ತೊಗೊಂಡು ಒಂದು ಮಾಡಬೇಕು ಅಂತ ಈಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾನು ಹುಟ್ಟಿದಕ್ಕೆ ಒಂದು ಸಾಧನೆ ಮಾಡಬೇಕು ಅಂತ ವೀರೇಂದ್ರ ಹೆಗಡೆ ಅವ್ರ ಹತ್ರ ನಾನು ಕೇಳಿದಾಗ ಅವರು ನಾವು ಇರ್ತೀವಿ ನಿಮ್ಮ ಜೊತೆ ಅಂತೇಳಿ ಅಪ್ಪ ಅವರು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ಎಲ್ಲ ಮಠಾಧಿಪತಿಗಳು ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಎಲ್ಲ ಕಡೆನೂ ನಾವು ಇರ್ತೀವಮ್ಮ ಅಂಥದಕ್ಕೆಲ್ಲ ಅಂತೇಳಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಮಾಡಬೇಕು ಅಂತ ಒಂದು ಚಾಲೆಂಜ್ ಇದೆ. ಜೊತೆಗೆ ನಾನು ಎಲ್ಲ ಕಡೆ ನಾಟಕಗಳನ್ನ ಮಾಡ್ತೀನಿ. ಟಿಗಿಟ್ ಶೋ, ಗೌಡ್ರ ಗದ್ಲ, ಚಿನ್ನದ ಗೊಂಬೆ, ಕುರುಕ್ಷೇತ್ರ, ಬಂದ ಹಣ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ. ಈ ಜೀವನದ ನಡುವೆ ನಾವೇನು ಸಾಧನೆ ಮಾಡ್ತೀವೋ ಅದೇ ಮುಖ್ಯ ಅಂತ ತಿಳಿದು ಬಂದ ಹಣ 25% ಅದು ಯಾವುದೇ ಮಂಗಳೂರು ಇರ್ಬೋದು, ಡೆಲ್ಲಿ ಇರ್ಬೋದು, ಫಾರಿನ್ ಎಲ್ಲೇ ಇದ್ರೂ 25% ವೃದ್ಧಾಶ್ರಮಗಳಿಗೆ ಕೊಡ್ತೀನಿ. 25% ಬ್ಲೈಂಡ್ ಮಕ್ಕಳಿಗೆ, ಗದಗಿನ ಪುಟ್ಟರಾಜಜ್ಜ ಅವರ ಮಠದಲ್ಲಿ ಬ್ಲೈಂಡ್ ಮಕ್ಕಳಿದ್ದಾರೆ, ಒಂದು 200 ಪೀಪಲ್ಸು. ಅವರಿಗೆ ಹಾರ್ಮೋನಿಯಮು, ತಬಲಾ, ಇನ್ಸ್ಟ್ರೂಮೆಂಟ್, ಪರಿಕಾಯಗಳನ್ನ ಕೊಡಿಸುವಂಥದ್ದು ಮಾಡ್ತೀನಿ. ಒಂದು 25% ಕಲಾವಿದರು, ಅಶಕ್ತರು ಯಾರಿರ್ತಾರೆ ಆ ಊರಲ್ಲಿ ನಾಟಕ ಆಡಿದಾಗ ಅವ್ರನ್ನ ಗುರುತಿಸಿ ಅವರಿಗೆ ಸರ್ಕಾರ 3,000 ಕೊಡ್ತಾ ಇದ್ದಾರೆ. ನಾವು ವೇದಿಕೆಯಲ್ಲಿ 5,000 ರೂಪಾಯಿ ಕೊಡ್ತೀವಿ ಕಲಾವಿದರಿಗೆ. ಇನ್ನು 25% ನಮ್ಮ ಖರ್ಚು ವೆಚ್ಚಗಳು ಅಂತ ಮಾಡ್ತಾ ಇದೀವಿ. ಈಗ ಮಂಗಳೂರಲ್ಲಿ ಒಂದು ಮಾಡ್ಬೇಕಂತ ಇದ್ದೀನಿ. ನಿಮ್ಮ ಆಶೀರ್ವಾದ ಎಲ್ಲ ಇರಲಿ ಸರ್ ನಮಗೆ. ಖಂಡಿತ ಕರಾವಳಿ ಭಾಗದ ಜನ ಖಂಡಿತವಾಗಿ ನಿಮಗೆ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಯಾಕಂದ್ರೆ ನಿಮ್ಮ ಆಶಯ ತುಂಬಾ ಉದಾತ್ತವಾದಂಥ ಆಶಯ ಅದು. ಅದೇ ಏನು ನೀವು ಹೇಳಿದಾಗ ಏನು 4 ಅಂಶದಲ್ಲಿ ಅದನ್ನು 1 ಅಂಶ ಮಾತ್ರ ನಿಮ್ಮ ಖರ್ಚಿಗೆ ಅಂತ ಇಟ್ಕೊಳ್ತಾರೆ, ಉಳಿದ 3 ಅಂಶವನ್ನು ಅದು ಸಮಾಜಕ್ಕೆ ನೀವು ಕೊಡ್ತಾ ಇದ್ದೀರಿ. ಭಾರಿ ದೊಡ್ಡ ಗುಣ, ದೊಡ್ಡ ಮನಸ್ಸು, ಒಂದು ಉದಾತ್ತವಾದಂಥ ಮೌಲ್ಯವನ್ನು ಕೂಡ. ಈಗ ನಾನು ಈ ಒಂದು ಏನು ಮಾತುಕತೆಯನ್ನು ಸಮಾಪನ ಮಾಡುವ ಮೊದಲು ಮಿಮಿಕ್ರಿಯ ವಿಚಾರಕ್ಕೆ ಬರುವಾಗ ಒಂದು ಒಬ್ಬ ಕಲಾವಿದನದು ಅಥವಾ ಒಂದು ಸಿನಿಮಾ ತುಣುಕಿನ ಒಂದು ತಾಳಿಕೋಟೆ ರಾಜು ಅವ್ರ ಹೆಸರು ಕೇಳಿರ್ಬೋದು ಸರ್. ಅವರು ಕಾಮಿಡಿ ಆರ್ಟಿಸ್ಟು, ಅವರು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸು. ಅವ್ರಿಬ್ರು ಹೆಂಡ್ತಿ. ಮೊನ್ನೆ ಕಲರ್ಸ್ ಕನ್ನಡದಲ್ಲೆಲ್ಲ ಅವ್ರದ್ದು ಇಂಟರ್ವ್ಯೂ ಆಗಿತ್ತು. ಅವ್ರ ಮಿಸ್ಸಸ್ಸು ಅವಳು ಯಾವಾಗಲೂ ನಾನು ರೇಗಿಸ್ತಿದ್ಲು, ಪ್ರೇಮಕ್ಕ. ನಾನು ಹಿಂಗೆ ಜೋಕ್ ಮಾಡ್ತೀನಿ ನೋಡ್ ಮಗಳೇ ಅಂದ್ಬಿಟ್ಟು ರೇಗಿಸ್ತಿ. ನಾವೆಲ್ಲ ಜೊತೆಲಿ ಬಂದವರು ಕಂಪ್ನಿಯಲ್ಲಿ. ನಾನೇನು ಮಾಡಿದೆ, ರಾಜಣ್ಣನ ವಯಸ್ಸಲ್ಲಿ ಮೈಕಲ್ ಮಾತಾಡೆ, ಏನೇ ಪ್ರಮೇ ಏನ್ ಮಾಡಕತ್ತಿಲ್ಲ, ಅರ್ಜೆಂಟು ಚಿಕನ್ ತಂದ್ಬಿಡ್ಕೋ ಬರ್ತೀನಿ ಮನೆಗೆ, ನೋಡೆ ನಿನ್ನವನ ಮಾತಾಡಲೆ ಭೂಷಣಿಕೆ ಮಾತಾಡಲೆ ಅಂದೆ. ರೀ ಏನ್ರಿ ಹಿಂಗೆಲ್ಲ ಬೈತಾ ಇದ್ದೀರಾ ನೀವು, ಯಾವತ್ತು ಬೈದಿದ್ದವರು ಹಾಗೆ ಹೀಗೆ ಅಂತ ಅವ್ರು ಮಾತಾಡಿದ್ಮೇಲೆ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟಿದ್ದಾಳೆ. ಎಲ್ಲ ಆದ್ಮೇಲೆ ಫೋನ್ ನಂಬರ್ ನೋಡೋಳೆ, ನೋಡ್ಬಿಟ್ಟು ಪಂಕಜ ನಾಟಕ ಆಡ್ತೀಯಲ್ಲ ನನ್ನ ಹತ್ರ ನೀನು, ಈ ವಯಸ್ಸಲ್ಲಿ ನಮ್ಮ ಯಜಮಾನ್ರ ವಯಸ್ಸಲ್ಲಿ ಮಾತಾಡ್ತೀಯನೆ ಅಂತೇಳಿ. ಅದು ಇವತ್ತು ನನಗೆ ಮರೆಯಲಾಗದ ಘಟನೆ ಸರ್ ಇದು. ಅವಳು ಪ್ರೇಮಕ್ಕನ ಜೊತೆ ಅವಳು ರೇಗಿಸ್ತಿರ್ತಾಳೆ ಇವಾಗ್ಲೂ ನನಗೆ. ನಾವು ರಾಜಣ್ಣ ನಾವೆಲ್ಲರೂ ಹೋದಾಗ ನಾನು ರೇಗಿಸ್ತಾನೆ ಇರ್ತೀನಿ. ಈ ಥರ ಎಲ್ಲ ಕೆಲವು ಆರ್ಟಿಸ್ಟ್ಗಳ್ದು ಹೆಂಗ್ ಮಾತಾಡ್ತಾರೆ ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಮನಸ್ಸಲ್ಲಿ, ಬಟ್ ಅಂತ ಅಲ್ಲೇ ರಿಪೀಟ್ ಮಾಡ್ಬಿಟ್ಟಿರ್ತೀನಿ ಸರ್. ಸೂಪರ್. ಇದು ಇತ್ತೀಚೆಗೆ ಏನು ರೈತ ಸಂಘದಲ್ಲಿ ಕೂಡ ಸಕ್ರಿಯರಾಗಿದ್ದೀರಿ, ಯಾವ ಕಾರಣಕ್ಕೆ ಅಂತ? ಈಗ ಏನಾಗ್ತಾ ಇದೆ, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ನಿಮ್ಮ ಈ ಕರಾವಳಿಲಿರ್ಬೋದು, ಎಲ್ಲ ಕಡೆ ಎಲ್ಲೂ ಯಾವುದೇ ಸರ್ಕಾರದಿಂದ ಏನು ಕೆಲಸಗಳಾಗ್ತಾ ಇಲ್ಲ ರೈತರ ಸಲುವಾಗಿ. ಆಮೇಲೆ ರೈತರ ಮಕ್ಕಳು ಎಜುಕೇಶನ್ನೂ ಇಲ್ಲ, ಮತ್ತೆ ಬಡವರು ಬಡವರಾಗೇ ಆಗ್ತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಆಗ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಒಂದು ಪವರ್ ಬೇಕಲ್ಲ.
ನಮಗೆ ಸಂಘಟನೆಗಳಲ್ಲಿ ನಮ್ಮದೇ ಆದ ಒಂದು ಸಂಘಟನೆ ಇರಬೇಕು, ಇಲ್ಲ ಯಾವ್ದಾದ್ರು ಒಂದು ಸಂಘಟನೆಯಲ್ಲಿ ಸೇರ್ಕೊಂಡು ಆ ಸಂಘಟನೆನ ಉದ್ಧಾರ ಮಾಡಬೇಕು. ಜೊತೆಗೆ ಸಂಘಟನೆಯವ್ರ ಜೊತೆ ಸೇರಿ ಸಮಾಜಕ್ಕೆ ಉದ್ಧಾರ ಆಗಬೇಕು, ಸಮಾಜದ ಏಳಿಗೆ ಆಗಬೇಕು, ರೈತರು ಏಳಿಗೆ ಆಗಬೇಕು, ಬಡವರ ಪರವಾಗಿ ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ ನಾನು ತೀರ್ಮಾನ ತಗೊಂಡಾಗ ಹಸಿರು ಸೇನೆಯವರು ನಂದೇ ಆದ ಒಂದು ಸಂಘಟನೆ ಇತ್ತು, ನವ ಕರ್ನಾಟಕ ಪ್ರದೇಶ ರಾಜ್ಯ ರೈತ ಸಂಘ ಅಂತೇಳಿ ನಾನೇ ಹುಟ್ಟಾಕಿದ್ದೆ. ಹೆಣ್ಮಗಳು ಒಬ್ಬಳೆ ಏನ್ ಸಾಧನೆ ಮಾಡಕ್ಕಾಗಲ್ಲ, ಎರಡು ಕೈ ಬೇಕು ಅಂತ ಹೇಳಿ ಮಂಜಣ್ಣ ಅಂತ ಹೇಳಿ ನಮ್ಮ ಚಂದ್ರಾಯಪಟ್ಟಣದವರು ಹಸಿರು ಸೇನೆ ಅಧ್ಯಕ್ಷರು ನಮ್ಮ ಅಕ್ಕ ತಂಗಿ ಇದ್ದಂಗೆ ಬನ್ನಿ ಅಕ್ಕ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ನಾನು ಅವಾಗ ಪುಟ್ಟಣ್ಣಯ್ಯನವರು ಕೋಡಿಹಳ್ಳಿಯವರು ಅವ್ರ ಜೊತೆ ಎಲ್ಲ ಸಂಘಟನೆಗೆ ಹೋಗ್ತಾ ಇದ್ದೆ. ಎಲ್ಲೇ ಹೋದ್ರು ನಾನು ಮುಂದಾಳತ್ತಂದು ಕಿರ್ಚಾಡೋದು ಕೂಗಾಡೋದಕ್ಕೆಲ್ಲ ನನ್ನೇ ಬಿಡೋರು ಆ ಟೈಮಲ್ಲೆಲ್ಲ. ಆವಾಗೆಲ್ಲ ಮಾಡ್ತಿದ್ದೆ. ಆಮೇಲೆ ನಾನು ಇವ್ರ ಜೊತೆ ಸೇರಿಕೊಂಡು ಏನಾದ್ರು ಒಂದು ಸಾಧನೆ ಮಾಡ್ಬೋದು ಸಮಾಜ ಏಳಿಗೆಗೆ ರೈತರ ಪರವಾಗಿ ಅಂತ ಹೇಳಿ ಇವ್ರ ಜೊತೆ ಸೇರಿ ಉತ್ತಮರ ಸಂಘ ಲೇಸಯ್ಯ ಅನ್ನೋ ಹಾಗೆ ಉತ್ತಮ ಕೆಲಸ ಮಾಡಬೇಕು ಅಂತೇಳಿ ಸೇರ್ಕೊಂಡೆ ಸರ್. ರೈತರು ನಿಜವಾಗಿಯೂ ಉತ್ತಮರೇ. ಹ್ಞೂ ಸರ್, ಹ್ಞೂ ಸರ್. ಮೇಡಮ್, ತುಂಬ ತುಂಬ ಅದ್ಭುತವಾಗಿ ನಿಮ್ಮ ಬದುಕಿನ ದಾರಿಯನ್ನು, ಸಾಧನೆಯನ್ನು, ಪಥವನ್ನು, ಮುಂದಿನ ಕನಸುಗಳು ಎಲ್ಲವನ್ನು ಕಟ್ಟಿಕೊಟ್ರಿ. ನಾನು ಸಮಸ್ತ ನಮ್ಮ ವೀಕ್ಷಕರ ಪರವಾಗಿ ಜೊತೆಗೆ ನನಗೆ ದುರ್ಯೋಧನ ಪಾತ್ರ ಅವಾರ್ಡ್ ತಂದ್ಕೊಟ್ಟಿದ್ದು ಸರ್. ನನಗೆ ಇಷ್ಟೆಲ್ಲ ಅವಾರ್ಡ್ ಬರೋಕ್ಕೆ ಕಾರಣ ದುರ್ಯೋಧನೇ. ನಾನು ಕಿರೀಟ ಹಾಕೊಂಡು ಬಂದು ಸ್ಟೇಜಲ್ಲಿ ನಿಂತಿದ್ದೆ. ನಮ್ಮ ಯಜಮಾನ್ರು ನನ್ನ ಪಕ್ಕನೇ ನಿಂತಿದ್ರು. ಸರ್ ಸ್ವಲ್ಪ ಪಂಕಜ ತೋರಿಸ್ತೀರಾ ಸರ್ ಅಂದ್ರು ನಮ್ಮ ಯಜಮಾನ್ರು ನನ್ನನ್ನೇ. ಅವಾಗ ನನ್ನ ಪಕ್ಕ ಇದ್ದವರು ಇವತ್ತು ನಿಮ್ ಜನ್ಮ ಸಾರ್ಥಕ ಅಂದ್ರು. ಯಾಕೆ ಅಂದೆ, ನಿಮ್ಮ ಯಜಮಾನ್ರು ನಿಮ್ಮನ್ನು ಗುರ್ತಿಡಿಯಕ್ ಅಂತ ಇಲ್ವಲ್ಲಮ್ಮ ನಿಮ್ಮ ಅನ್ನ ಅಂದ್ರು. ಅವತ್ತು ಆ ಪಾತ್ರದಿಂದ ನನಗೆ ಅವಾಗ್ಲೇನೆ ಮುಟಮ್ ಅವ್ರು ಬಂದು ನಾಟಕ ನೋಡಕ್ ಕೂತಿದ್ರು. ಎಸ್.ಎಂ. ಕೃಷ್ಣ ಸಾಹೇಬ್ರು, ಮುಟಮ್ ಅವರೆಲ್ಲ. ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ಈ ಅಮ್ಮನ್ಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿನ ಅನೌನ್ಸ್ ಮಾಡ್ರಿ ಅಂತ ಹೇಳಿ ನನಗೆ ಅವಾಗ ಅವಾರ್ಡು ತಂದು ಕೊಡ್ತು ಸರ್. ಅದು ಮರೆಯಲಾಗದ ಘಟನೆ ಸರ್ ನನ್ನ ಜೀವನದಲ್ಲಿ, ಮರೆಯಲಾಗದ ಖುಷಿ ಘಟನೆ ಅದು ಸರ್ ಅಂತದ್ದು. ಯಾಕೆಂದ್ರೆ ಸಾಧನೆಯನ್ನು ಅದೇ ವೇದಿಕೆಯಲ್ಲಿ ಗುರುತಿಸಿದ್ರಲ್ಲ. ಕೆಲವರು ಅವಾರ್ಡ್ಗಳಿಗೆ ಬೆನ್ನತ್ತಿ ಹೋಗ್ತಾರೆ, ತಲೆ ಕರ್ಕೊಂಡು ಹೋಗ್ತಾರೆ, ಕೆಲವರಿಗೆ ತಾನಾಗೆ ಭಗವಂತ ಕೊಡ್ತಾನೆ ಅಂತಾರಲ್ಲ, ಹಾಗೆ ಬಂತು ಸರ್. ಖಂಡಿತವಾಗಿ ನಿಮ್ಮನ್ನು ಹುಡುಕಿಕೊಂಡೇ ಬಂತು ಅಲ್ವಾ ಸರ್. ಆ ದುರ್ಯೋಧನಂದು ಒಂದೇ ಸ್ವಲ್ಪ ಕೌರವೇಶ್ವರನೆಂಬ ಪಂಚ ಶಬ್ದಗಳ ಪರಮಾರ್ಥವನ್ನರಿಯದೆ ಪರಿತಪಿಸುತ್ತಿದೆ ಪಾಂಡವರ ಈ ಜಡದ ಸೃಷ್ಟಿ. ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು, ನ್ಯಾಯವೆಂದು, ಶ್ರೇಷ್ಠವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಈ ವಿಚಿತ್ರ ಸೃಷ್ಟಿ. ಆದರೆ ಇವರೆಂಬಲ್ಲರು ಈ ಕೌರವೇಶ್ವರನ ಕೆಚ್ಚದೆಯಲ್ಲಿ ಪ್ರಜ್ವಲಿಸುತ್ತಿರುವ ಕ್ಷಾತ್ರ ತೇಜದ ಪರಮಾರ್ಥವನ್ನು ಅದು ಅರ್ಥವಾಗಬೇಕಾದರೆ ಕಾದು ನೋಡಬೇಕು ಕುರುಪಾಂಡವರ ಭೀಕರ ಸಂಗ್ರಾಮದಲ್ಲಿ. ಸ್ಟುಡಿಯೋನೇ ರಂಗಭೂಮಿ ಆಯ್ತು. ಇಲ್ಲ ಸರ್, ನನ್ಗೊಂದು ಖುಷಿ ಏನಾಗ್ತಾ ಇದೆ ಗೊತ್ತಾ ಸರ್, ಇಲ್ಲಿ ನಿಮ್ಮ ಕರಾವಳಿ ಜನ ಹೇಗೆ ಅಂದ್ರೆ ಬಹಳ ಬ್ರಿಲಿಯಂಟ್ ಜನ. ಅದರಲ್ಲೂ ನಮ್ಮಂಥವ್ರನ್ನ ಗುರ್ತಿಸಿ ಅದರಲ್ಲೂ ಪೋಷಕ ಕಲಾವಿದರು, ಹಿರಿಯ ಕಲಾವಿದರು, ರಂಗಭೂಮಿ ಕಲಾವಿದರು ಅಂತ ಹೇಳಿ ಮಾಧ್ಯಮದ ಮುಖಾಂತರ ನನ್ನನ್ನು ನೀವು ಇಲ್ಲಿ ಕರೆಸಿದ್ದು ನನಗೆ ನನ್ನ ತವ್ರ ಮನೆಗೆ ಬಂದಷ್ಟು ಖುಷಿ. ಅಣ್ಣ ತಮ್ಮದ್ರ ಹತ್ರ ನನ್ನ ಮನಸ್ಸಿನ ಆಳವನ್ನ, ಮನಸ್ಸಲ್ಲಿರೋ ದುಃಖವನ್ನ, ಕಲಾವಿದರು ಹೇಗೆ ಅಂದ್ರೆ ಭಾವನಾ ಜೀವಿಗಳು, ತಮ್ಮಲ್ಲಿರೋ ಎಲ್ಲವನ್ನ ಹಂಚ್ಕೊಳ್ಳೋದು ಮಾಧ್ಯಮದ ಮುಖಾಂತರನೇ, ಬೇರೆಲ್ಲ ಹಂಚ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನಗೆ ಬಹಳ ಖುಷಿ ಆಯ್ತು ನೀವು ನನ್ನನ್ನು ಕರೆಸಿ ನನ್ನ ಪ್ರತಿಭೆ ನಮ್ಮ ಭಾಗ್ಯ ಕೂಡ ಅಂತ ನಾವು ತಿಳ್ಕೊಳ್ತೇವೆ. ಮೇಡಮ್, ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ತನ್ನ ಬದುಕಿನ ಸಾಧನೆ, ಮುಂದಿನ ಯೋಜನೆ ಎಲ್ಲವನ್ನು ನಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪಂಕಜ ರವಿಶಂಕರ್ ಮೇಡಮ್ ಅವರಿಗೆ ಪ್ರೀತಿಯ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ತಮಗೂ ಕೂಡ ಕರಾವಳಿಯ ಪ್ರತಿಯೊಬ್ಬ ನನ್ನ ತಂದೆ ತಾಯಿ ಸ್ವರೂಪರಿಗೆ ಪಂಕಜ ರವಿಶಂಕರ್ ಆದ ನಾನು ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸಿ, ಬರೋ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸಿ, ದುಃಖ ಈ ಕೊರೋನಾ ಅನ್ನೋ ಇದು ಹೋಗಲಾಡಿಸಿ ಎಲ್ಲರೂ ಆರೋಗ್ಯವಂತರಾಗಿ ಸರ್ವೇ ಜನೋ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು.